ಕೌರವ ರಾಜ್ಯದ ಪಾಂಡವ, ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ. ಹಿಂದುತ್ವದ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಆತನ ಜೀವದ ಅವಧಿಯು ಕೂಡ ಅಲ್ಲಿಗೆ ಮುಗೀತು ಅಂತ ದುರಂತ ಅಂತ ನಾನು ಭಾವಿಸಿದ್ದೇನೆ ಹಿಂದೂ ಸಮಾಜಕ್ಕೆ. ಧರ್ಮದಲ್ಲಿ ರಾಜಕೀಯ ಪ್ರವೇಶ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಮಾತೃಪಕ್ಷವನ್ನೇ ಅವನತಿಯತ್ತ ಪುತ್ತೂರಲ್ಲಿ ಹೋಗುವಂಥದ್ದಕ್ಕೆ ತಾವೇ ನೇರ ಕಾರಣ ಅಂತ ಆಗೋದು. ನಳಿನ್ ಕುಮಾರ್ ಕಟೀಲ್ ಮತ್ತು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಮತ್ತು ನಮಗೆ ಯಾವುದೇ ರೀತಿಯ ಅಶೋಕ್ ಕುಮಾರ್ ರೈ ಅವರು ಹೇಳ್ತಾರೆ ಕಾಂಗ್ರೆಸ್ನವರಲ್ಲ ಅಂತ ಹೇಳಿ, ನಳಿನ್ ಕುಮಾರ್ ಕಟೀಲ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಬಿಜೆಪಿ ಅವರಲ್ಲ ಅಂತ ಹೇಳಿ. ಯಾರು ಹೊಡಿಸಿದ್ರು? ತಮ್ಮ ಮತ್ತು ಪ್ರಭಾಕರ್ ಭಟ್ ಅವರ ಬಾಂಧವ್ಯತೆ ಯಾವ ರೀತಿಯಾಗಿದೆ ಸರ್? ಒಂದು ಮಾನಸಿಕ ಸ್ಥಿತಿಯ ನಡುವೆ ಒಂದಷ್ಟು ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಹಿಂದೂ ಮುಖಂಡನ ಅಥವಾ ಬಿಜೆಪಿ ಮುಖಂಡನ? ಹಿಂದುತ್ವಕ್ಕೆ ನನ್ನ ಮೊದಲ ಆದ್ಯತೆ. ಹಾಯ್ ಹಲೋ ನಮಸ್ಕಾರ. ತರ್ಕಕ್ಕಾಗಿ ತಕರಾರು ಮಾಡೋ ಕಾರ್ಯಕ್ರಮ ಇದಲ್ಲ. ಭಾಷಣ ಬಿಗಿಯೋದಕ್ಕೆ ಅವಕಾಶನೂ ಇಲ್ಲಿಲ್ಲ. ತಪ್ಪು ಯಾರೇ ಮಾಡಿದ್ರೂ ಪ್ರಶ್ನಿಸ್ತೀವಿ. ದಾಖಲೆ ಇಲ್ಲದೆ ಯಾವುದೇ ಪ್ರಶ್ನೆಯನ್ನು ಮುಂದಿಡೋದಿಲ್ಲ. ಇದು ನೇರ ಸವಾಲು, ಕಾಂಪ್ರಮೈಸ್ನ ಮಾತೇ ಇಲ್ಲ. ಸೊ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಶಾಂಕ್ ಕೌಡೂರು. ಇವತ್ತಿನ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ, ಇವರ ಹೆಸರು ಕೇಳಿದ್ರೇನೆ ಕಳೆದ ಹಲವು ವರ್ಷಗಳ ಹಿಂದೆ ಇವರು ಮಾಡಿದಂಥ ಹೋರಾಟಗಳೇ ಒಂದು ಕ್ಷಣ ಕಣ್ಣ ಮುಂದೆ ಬರುತ್ತೆ. ತಮ್ಮ ಫೈರ್ ಬ್ರ್ಯಾಂಡ್ ಮಾತುಗಳಿಂದಲೇ ಒಂದಾನೊಂದು ಕಾಲದಲ್ಲಿ ಹಿಂದೂ ಸಮಾಜದ ಗಟ್ಟಿ ಧ್ವನಿಯಾಗಿದ್ದವರು. ಕಾರ್ಯಕರ್ತರೇ ಇವರ ಉಸಿರು ಅಂತ ಹೇಳಿ ನಂಬಿ ದೇವದುರ್ಲಭ ಕಾರ್ಯಕರ್ತರ ಮಾತಿನಂತೆ ವಿಧಾನಸಭಾ ಚುನಾವಣೆ ಮುಖಾಂತರ ಬರೀ ಪುತ್ತೂರನ್ನು ಮಾತ್ರ ಅಲ್ಲ, ಇಡೀ ರಾಜ್ಯದ ಜನರ ಮನಸ್ಸನ್ನೇ ಗೆದ್ದಂಥ ವ್ಯಕ್ತಿ ಇವರು. ಸೊ ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮದ ಅತಿಥಿಯಾಗಿ ನಮ್ಮ ಜೊತೆ ಇರುವವರು ಕೌರವ ರಾಜ್ಯದ ಪಾಂಡವ, ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪುತ್ತಿಲ. ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಅರುಣ್ ಕುಮಾರ್ ಪುತ್ತಿಲ ಅವರು. ಸೊ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಅರುಣ್ ಕುಮಾರ್ ಪುತ್ತಿಲ ಅವರು, ಈ ಹಿಂದೆ ಇದ್ದಂತಹ ಮುಖವರ್ಣನೆ ಬೇರೆ, ಈಗ ಇರುವಂತಹ ಮುಖವರ್ಣನೆ ಬೇರೆ. ಹೌದು ಅಂತ ಅನಿಸ್ತಾ ಇದೆಯಾ ಸರ್, ಅಥವಾ ನನ್ನ ಮಾತು ಸುಳ್ಳು ಅಂತ ಅನಿಸ್ತಾ ಇದೆ? ಹಾಗೇನೂ ಅನಿಸ್ತಾ ಇಲ್ಲ. ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಕಾರ್ಯಕರ್ತನಾಗಿ ಸಾಮಾಜಿಕ ಬದ್ಧತೆಯ ಜೊತೆಗೆ ಸುಮಾರು 30 ವರ್ಷಗಳಿಂದ ಸಂಘದ ಸಿದ್ಧಾಂತಗಳು, ಸಂಘಟನೆಯ ಯೋಚನೆಗಳ ನಡುವೆ ಕೆಲಸ ಕಾರ್ಯವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಹಿಂದೂ ಸಮಾಜ ಅತ್ಯಂತ ಬಲಿಷ್ಠವಾಗಿರಬೇಕು ಮತ್ತು ಸನಾತನವಾಗಿರ್ತಕ್ಕಂಥ ಧರ್ಮ ಪರಂಪರೆ ಉಳಿಬೇಕು ಅನ್ನತಕ್ಕಂಥ ಏಕಮೇವ ಯೋಚನೆಯ ನಡುವೆ ಈ ಸಮಾಜದಲ್ಲಿ ನಾನು ತೊಡಗಿಸಿಕೊಂಡಿದ್ದೆ. ಈ ಹಿಂದೆ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳಿದ ತಕ್ಷಣ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಪಿಕ್ಚರ್ ಬರ್ತಾ ಇತ್ತು. ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳಿದರೆ ಅವರು ಹೋರಾಟಗಾರರು ಅಥವಾ ಪ್ರಖರ ವಾಗ್ಮಿ, ಫೈರ್ ಬ್ರ್ಯಾಂಡ್ ಮಾತುಗಾರ. ಆದರೆ ಈಗ ಪ್ರಸ್ತುತ ಅರುಣ್ ಕುಮಾರ್ ಪುತ್ತಿಲ ಅಂತ ಹೇಳಿದರೆ ಸಣ್ಣ ಮಕ್ಕಳು ಕೂಡ ಹತ್ತಿರ ಹೋಗ್ತಾರೆ. ಯಾಕಂತ ಹೇಳಿದರೆ ಅವ್ರ ಮುಖದಲ್ಲಿ ಒಂದು ಸೌಮ್ಯ ಭಾವನೆ, ನಗು ಮುಖ. ಒಮ್ಮಿಂದೊಮ್ಮೆಲೆ ಬದಲಾವಣೆ ಹೇಗೆ ಸರ್? ಬದಲಾವಣೆ ಅನ್ನುವಂಥದ್ದು ಸಹಜ ಪ್ರಕ್ರಿಯೆ. ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಸಮಯ ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ನಮ್ಮ ಕೆಲಸವನ್ನು ನಿರ್ವಹಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಸಂಘಟನೆ, ಸಮಾಜ ಅನ್ನುವಂಥ ಯೋಚನೆಯಿಂದ ಈ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಯೋಚನೆಯ ನಡುವೆ ನಮ್ಮ ಜೀವನ ಸಾಗಿ ಬಂದಿದೆ. ಹಾಗಾದರೆ ಬದಲಾವಣೆ ಆದಂಥದ್ದು ಸತ್ಯ. ಬದಲಾವಣೆ ಅನ್ನುವಂಥದ್ದನ್ನು ಇಲ್ಲಿ ಒಪ್ಪಿಕೊಳ್ಳುವ ಹಾಗಿಲ್ಲ. ಹಿಂದುತ್ವ ನಮ್ಮ ಪ್ರಮುಖ ವಿಚಾರ ಇರುವಂಥದ್ದೇ ಹಿಂದುತ್ವ ಮತ್ತು ಧರ್ಮ. ಆ ಹಿನ್ನೆಲೆಯನ್ನು ಇಟ್ಟುಕೊಂಡು ಮುಂದಿನ ದಿವಸದಲ್ಲಿ ಕೂಡ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಕೆಲಸ ಕಾರ್ಯ ಮಾಡ್ತಾ ಇರುವಂಥದ್ದು ಈ ಸಂದರ್ಭದಲ್ಲಿ ಅತ್ಯಂತ ಅವಶ್ಯ ಅಂತ ನಾನು ಭಾವಿಸಿದ್ದೀನಿ. ನಾನು ಯಾಕೆ ಇದನ್ನು ಮೆನ್ಷನ್ ಮಾಡಿದೆ ಅಂತ ಹೇಳಿದರೆ, 2006ರ ಒಂದು ಪತ್ರಿಕೆಗಳಲ್ಲಿ ಮುಖಪುಟಗಳಲ್ಲಿ ಬರ್ತಾ ಇತ್ತು ಕೌರವ ರಾಜ್ಯದ ಪಾಂಡವರು ಅಂತ ಹೇಳಿ. ಸೊ ಆ ಪಾಂಡವರಲ್ಲಿ ಪ್ರಧಾನರಾಗಿದ್ದಂಥವರೇ ಅರುಣ್ ಕುಮಾರ್ ಪುತ್ತಿಲ. ಸೊ ಆ ಒಂದು ದಿನಗಳನ್ನು ಹೇಳೋದಾದರೆ ಸರ್, ಆ ಒಂದು ಕೌರವ ರಾಜ್ಯದ ಪಾಂಡವರು, ಈಗ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲ, ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಹೇಳಿ? ಸಂಘಟನೆ ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು.
ಈ ಸಂದರ್ಭದಲ್ಲಿ ಕೂಡ ನಾವು ಪುತ್ತಿಲ ಪರಿವಾರ ಅನ್ನುವಂಥದ್ದನ್ನು ಮಾಡಿದ್ದು ನಾವು ಸಂಘಟನೆಯ ದೃಷ್ಟಿಕೋನದಿಂದಲೇ ಮಾಡಿರುವಂಥದ್ದು. ಸಾಮಾಜಿಕ ಕೆಲಸ ಕಾರ್ಯಗಳು ಇನ್ನಿತರ ಅನೇಕ ಚಟುವಟಿಕೆಗಳನ್ನು ಮಾಡಬೇಕಿದ್ರೆ ಒಂದು ಸಂಘಟನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿಯೇ ನಾವು ಸಂಘಟನೆಗೋಸ್ಕರನೇ ನಾವು ಪುತ್ತಿಲ ಪರಿವಾರವನ್ನು ನಾವು ಮಾಡಿರುವಂಥದ್ದು. ನಮ್ಮ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಅವತ್ತು ಕೂಡ ಹಿಂದುತ್ವ, ಇವತ್ತು ಕೂಡ ಹಿಂದುತ್ವ, ಧರ್ಮ, ಈ ರೀತಿಯ ಹಿಂದೂ ಸಮಾಜಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಾವು ನಮ್ಮ ಪರಿವಾರ ಸಂಘಟನೆಯಲ್ಲಿ ಮಾಡಿಕೊಂಡು ಬರಲಿಕ್ಕಿದ್ದೆ. ಆದರೆ ನಾನು ಕೂಡ ಪ್ರಸ್ತುತ ಅರುಣ್ ಕುಮಾರ್ ಪುತ್ತಿಲ್ ಅವರ ಫೈರ್ ಬ್ರ್ಯಾಂಡ್ ಸ್ಪೀಚ್ಗಳನ್ನು ಕೇಳಿ ಬೆಳೆದವನು. ಸೊ ಆ ಒಂದು ಸಂದರ್ಭದಲ್ಲಿ ಇದ್ದಂತಹ ಮಾತುಗಾರಿಕೆ ಈಗ ಬರೀ ಸೌಮ್ಯ ಸ್ವಭಾವದ ಒಂದು ನಗುಮುಖದ ಜೊತೆಗೆ ಎಲ್ಲ ಮಾತಿಗೂ ಕೂಡ ಪೂರ್ಣ ವಿರಾಮ ಹಾಕ್ತಾ ಇದ್ದೀರಾ. ಸಂದರ್ಭ ಮತ್ತು ಸನ್ನಿವೇಶಕ್ಕೆ ಅನುಗುಣವಾಗಿ ಪ್ರಖರತೆ, ನಿಖರತೆ ಇರುವಂಥದ್ದು ಸ್ವಾಭಾವಿಕ. ಆ ಹಿನ್ನೆಲೆಯಲ್ಲಿ ನಮ್ಮ ಆ ಯೋಚನೆಗಳು ಅದೇ ರೀತಿ ಇದೆ. ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ, ಸನ್ನಿವೇಶಕ್ಕೆ ಅನುಗುಣವಾಗಿ ನಮ್ಮ ಪ್ರಖರತೆಯನ್ನು, ನಮ್ಮ ವಿಚಾರಗಳನ್ನು ಮಂಡನೆ ಮಾಡುವಂಥದ್ದು ಸಹಜ ಪ್ರಕ್ರಿಯೆಗಳು. ಆ ಹಿನ್ನೆಲೆಯಲ್ಲಿ ಭಾರಿ ದೊಡ್ಡ ವ್ಯತ್ಯಾಸಗಳು ಆಗಿದೆ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಬರುವುದಿಲ್ಲ. ಎಸ್, ತಮ್ಮ ಮಾತನ್ನು ಗಮನಿಸಿದ್ರೆ ಈ ಪುತ್ತಿಲ ಪರಿವಾರ ಅನ್ನುವಂಥದ್ದು ಹಿಂದೂ ಧರ್ಮಕ್ಕೋಸ್ಕರನೇ ಸ್ಥಾಪಿತವಾಗಿದ್ದು ಅಂತ ಅಂದ್ಕೊಳ್ಬೋದಾ? ಖಂಡಿತ. ಹಿಂದೂ ಸಮಾಜದ ಕೆಲಸ ಕಾರ್ಯವನ್ನು ಮಾಡಬೇಕು, ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು. ಹಿಂದೂ ಸಮಾಜಕ್ಕೆ ನೋವುಗಳು, ಆಘಾತಗಳು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂಘಟನಾತ್ಮಕವಾಗಿ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಪುತ್ತಿಲ ಪರಿವಾರವನ್ನು ಆರಂಭಿಸಿರುವಂಥದ್ದು. ಈ ಧರ್ಮದಲ್ಲಿ ರಾಜಕೀಯ ಪ್ರವೇಶ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ಈ ರಾಜಕೀಯದಲ್ಲಿ ಧರ್ಮಗಳು ಸ್ವಭಾವ, ಆದರೆ ಧರ್ಮದಲ್ಲಿ ರಾಜಕೀಯ ಖಂಡಿತ ನಾವು ಅವತ್ತಿನಿಂದ ಇವತ್ತಿನವರೆಗೂ ನಾವು ಹೇಳಿಕೊಂಡು ಬಂದದ್ದಿದೆ. ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ರಾಜಕೀಯದಲ್ಲಿ ಧರ್ಮ ಇರಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಾವು ಕೂಡ ಹೋರಾಟಗಳನ್ನು ಮಾಡಿದವರು. ಆದರೆ ಸನ್ನಿವೇಶಗಳು ಅನೇಕ ಸಂದರ್ಭದಲ್ಲಿ, ಕೆಲವು ಸಂದರ್ಭಗಳಲ್ಲಿ ನೋವನ್ನು ತಂದಿರುವಂಥ ಸನ್ನಿವೇಶಗಳು ಕೂಡ ತಮಗೆಲ್ಲರಿಗೂ ಗೊತ್ತಿರ್ಬೋದು. ಈ ಹಿನ್ನೆಲೆಯಲ್ಲಿ ಧರ್ಮದಲ್ಲಿ ರಾಜಕಾರಣ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಾನು ಇವತ್ತು ಕೂಡ ಪ್ರತಿಪಾದನೆ ಮಾಡ್ತೀನಿ. ಹಾಗಂದರೆ ಪುತ್ತಿಲ ಪರಿವಾರ ಅನ್ನುವಂಥ ಧರ್ಮದಲ್ಲಿ ಚುನಾವಣೆ ಅನ್ನುವಂಥದ್ದು ರಾಜಕೀಯ ಅಲ್ವಾ? ಚುನಾವಣೆಯ ಒಂದೇ ದೃಷ್ಟಿಕೋನವನ್ನಿಟ್ಟುಕೊಂಡು ನಾವು ಪರಿವಾರವನ್ನು ಮಾಡಿದಲ್ಲ. ಸಂಘಟನಾತ್ಮಕವಾಗಿರ್ತಕ್ಕಂಥ ಹೋರಾಟಗಳು, ಹಿಂದುತ್ವವನ್ನು, ಧರ್ಮವನ್ನು ರಕ್ಷಣೆ ಮಾಡತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಸಂಘಟನೆಯನ್ನು ಮಾಡಿರುವಂಥದ್ದು. ರಾಜಕೀಯ ಕೇವಲ ಒಂದೇ ಉದ್ದೇಶ, ಅನಿವಾರ್ಯ ಸಂದರ್ಭಗಳು ಬಂದರೆ, ಆಕಸ್ಮಿಕ ಸನ್ನಿವೇಶಗಳು ನಿರ್ಮಾಣ ಆದರೆ ರಾಜಕೀಯಕ್ಕೂ ಕೂಡ ಹೋಗಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಈ ಸಂಘಟನೆಯನ್ನು ಬೆಳೆಸಿಕೊಂಡು ಬಂದಿದ್ದೀವಿ. ಈ ವಿಚಾರಗಳನ್ನು ಮುಂದೂಡೋದಕ್ಕಿಂತ ಮೊದಲು ಪ್ರಸ್ತುತ ತಮ್ಮ ಜೀವನ ಯಾವ ಥರ ಇದೆ ಸರ್? ಅಂದರೆ ಮನೆಯವರಿಗೆ ಸಮಯ ಕೊಡೋದಕ್ಕೆ ಅವಕಾಶಗಳು ಸಿಗ್ತದೆ? ಯಾವಾಗಲೂ ನೋಡಿದ್ರು ಪುತ್ತಿಲ್ ಅವರು ಅಲ್ಲಿ ಬರ್ತಾರೆ, ಇಲ್ಲಿ ಬರ್ತಾರೆ ಅನ್ನುವಂಥ ಫ್ಲೆಕ್ಸ್ಗಳೇ ಕಾಣ್ತಾ ಇದೆ. ಎಲ್ಲ ಕಡೆಯೂ ಕೂಡ ಬ್ಯುಸಿ ಆಗಿದ್ದಾರೆ. ಸೊ ಮನೆಯವರಿಗೆ ಸಮಯ ಕೊಡುವಂಥ ಅವಕಾಶಗಳಿದೆಯಾ? ನಾವು ಸಂಘದ ಹಿನ್ನೆಲೆಯಿಂದ ಬಂದವರು, ನಮಗೆ ಸ್ವಲ್ಪ ಮತ್ತು ಸಮಾಜಕ್ಕೆ ಸರ್ವಸ್ವ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಂಘದ ಜೊತೆಗೆ ಬೆಳೆದು ಬಂದವರು. ಆ ಹಿನ್ನೆಲೆಯಲ್ಲಿ ಮನೆಗೆ ಸಮಯವನ್ನು ಕೊಡುವಂಥದ್ದು ಎಷ್ಟು ಸಾಧ್ಯ ಅನ್ನುವಂಥದ್ದು ನಮಗೂ ಕೂಡ ಗೊತ್ತಿದೆ. ಇಡೀ ವರ್ಷವೂ ಕೂಡ ಹೋರಾಟಗಳು, ಅನೇಕ ರೀತಿಯ ಕೆಲಸ ಕಾರ್ಯಗಳ ಒತ್ತಡ ನಡುವೆ ಇಡೀ ಪೂರ್ಣ ಪ್ರಮಾಣದಲ್ಲಿ ನಾವು ಸಮಾಜಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಮನೆಗೆ ಸಮಯವನ್ನು ಕೊಡುವಂಥ ಮತ್ತು ಮನೆಯವರೊಟ್ಟಿಗೆ ಇರತಕ್ಕಂಥ ವಾತಾವರಣ ಕಡಿಮೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ವರ್ಷಗಳಿಂದ ಸಾಗಿಕೊಂಡು ಬಂದಿರತಕ್ಕಂಥ ಈ ರೀತಿಯ ಬೆಳವಣಿಗೆಗಳು ನಮಗೆ ಸಮಾಜದಲ್ಲಿ ಇನ್ನಷ್ಟು ಶಕ್ತಿಯನ್ನು ಕೊಟ್ಟಿದೆ. ಈ ಪುತ್ತೂರಲ್ಲಿ ಮಾತ್ರ ಹಿಂದೂ ಸಂಘಟನೆಗಳ ಮುಖಾಂತರ ಅಥವಾ ಹಿಂದುತ್ವದ ಧ್ವನಿಯಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಒಂದಾನೊಂದು ಕಾಲದಲ್ಲಿ ಧ್ವನಿ ಆಗ್ತಾ ಇದ್ದಂಥವ್ರು. ಈಗ ಹತ್ತೂರಲ್ಲೂ ಕೂಡ ತಮ್ಮ ಧ್ವನಿ, ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮೊನ್ನೆ ವಿಧಾನಸಭಾ ಚುನಾವಣೆ ನಡೆದ ನಂತರ ಕಾರ್ಯಕರ್ತರ ಭಾವನೆಗಳ ವಿರುದ್ಧ ಪಕ್ಷ ಕೈಗೊಂಡಿರ್ತಕ್ಕಂತಹ ನಿರ್ಣಯಗಳು ಮತ್ತು ಆ ತಪ್ಪು ಹೆಜ್ಜೆಗಳು ಆ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ನನ್ನನ್ನು ಸ್ಪರ್ಧನೆ ಮಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಮಾಡಿತು. ಆ ಒಂದು ಚುನಾವಣೆಯಲ್ಲಿ ಆ ಜನತೆ ನೀಡಿರತಕ್ಕಂತಹ ತೀರ್ಪು ಇವತ್ತು ಇಡೀ ಜಿಲ್ಲೆ, ರಾಜ್ಯಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯದ ಜನ ಎಲ್ಲರೂ ಕೂಡ ಅಪೇಕ್ಷೆಯನ್ನು ಪಡ್ತಾರೆ. ಇವತ್ತು ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು, ಕೇವಲ ಆಶ್ವಾಸನೆಗಳ ಮುಖಾಂತರ ನಮ್ಮ ಜೀವನ ವ್ಯವಸ್ಥೆಗಳು ಇರಬಾರ್ದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಇಡೀ ಜಿಲ್ಲೆ, ರಾಜ್ಯದ ಜನತೆಯ ಕೂಡ ಯೋಚನೆಗಳು ಅದೇ ರೀತಿ ಇದೆ. ಮುಂದಿನ ದಿವಸಗಳಲ್ಲಿ ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ
ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಇಡೀ ಸಮಾಜ ಇವತ್ತು ನಮ್ಮನ್ನು ಬೆಂಬಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದೆ. ಒಮ್ಮಿಂದೊಮ್ಮೆಲೆ ಈ ದೇವದುಲ್ಲಭ ಕಾರ್ಯಕರ್ತರು ಅರುಣ್ ಕುಮಾರ್ ಪುತ್ತಿಲ್ ಅವರನ್ನು ಮುನ್ನೆಲೆಗೆ ತರೋದಕ್ಕೆ ಕಾರಣಗಳು ಸರ್? ಖಂಡಿತ ನೋಡಿ, ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆ ನಮ್ಮದಿದೆ. ಇವತ್ತು ಸಂಘ ಇರ್ಬೋದು, ಸಂಘಟನೆ ಇರ್ಬೋದು, ಪಕ್ಷ ಇರ್ಬೋದು, ಎಲ್ಲವೂ ಕೂಡ ಕಾರ್ಯಕರ್ತರ ಆ ಹೋರಾಟಗಳು, ಅವರ ತ್ಯಾಗ, ಯಾವುದೇ ಅಪೇಕ್ಷೆ ಇಲ್ಲದೆ ಪೂರ್ಣ ಪ್ರಮಾಣದಲ್ಲಿ ಅವರಿಗೂ ಮಾಡಿರ್ತಕ್ಕಂಥ ತ್ಯಾಗ, ಆ ಕೇಸರಿಯ ಒಂದೇ ಒಂದು ಹೆಸರಿನ ಜೊತೆಗೆ ಎಲ್ಲವನ್ನ ಮರೆತು ಸಮಾಜಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಕಾರಣದಿಂದ ಇವತ್ತು ಪಕ್ಷ, ಸಂಘಟನೆ, ಸಂಘ ಎಲ್ಲವೂ ಕೂಡ ಬೆಳೆದು ನಿಂತಿದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆಯನ್ನು ಕೊಡಬೇಕಾಗಿರುವಂಥದ್ದು ಸಂಘ, ಸಂಘಟನೆ, ಪಕ್ಷದ ಒಂದು ಯೋಚನೆ ಇರಬೇಕಿತ್ತು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಒಂದಷ್ಟು ತಪ್ಪು ಹೆಜ್ಜೆಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಇದನ್ನು ಸರಿದಾರಿಗೆ ತರಬೇಕು ಅನ್ನತಕ್ಕಂಥ ಯೋಚನೆಯ ನಡುವೆ ಇವತ್ತು ಕಾರ್ಯಕರ್ತರ ಕೂಗು, ಹಿರಿಯರ ಮಾನಸಿಕ ಸ್ಥಿತಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ವ್ಯವಸ್ಥೆಗಳು ನಿರ್ಮಾಣ ಆಗಿದೆ. ಈ ಪುತ್ತೂರಲ್ಲಿ ಪ್ರಮುಖವಾಗಿ BJPಯ ಎದುರಾಗಿ ಕಾರ್ಯಕರ್ತರು ನಿಲ್ಲೋದಕ್ಕೆ ಪ್ರಮುಖ ಒಂದು ಕಾರಣ ಅಂತ ಹೇಳಿದರೆ ಎಲ್ಲರೂ ಹೇಳುವಂಥದ್ದು ಪ್ರವೀಣ್ ನೆಟ್ಟಾರ್ ಹತ್ಯೆ ಬಳಿಕ ಅಂತ ಹೇಳಿ. ಅಂದರೆ ಪ್ರವೀಣ್ ನೆಟ್ಟಾರ್ ಹತ್ಯೆ ಬಳಿಕ ಪುತ್ತಿಲ್ ಅವರು ಇದೇ ವಿಚಾರವನ್ನು ರಾಜಕೀಯವಾಗಿ ಬಳಸಿಕೊಂಡ್ರೆ? ಖಂಡಿತ ಅಲ್ಲ. ಅನೇಕ ವರ್ಷಗಳ ಕಾರ್ಯಕರ್ತರ ನೋವುಗಳು ಮೊನ್ನೆಯ ಒಂದು ಚುನಾವಣೆಯ ಸಂದರ್ಭದಲ್ಲಿ ಪ್ರಕಟಗೊಂಡವು. ಕೇವಲ ಅದು ಪ್ರವೀಣ್ ನೆಟ್ಟಾರ್ನ ಹತ್ಯೆಯಿಂದ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಕಾರ್ಯಕರ್ತರ ಅನೇಕ ವರ್ಷಗಳ ಹೋರಾಟಕ್ಕೂ ಕೂಡ ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು. ಆದರೆ ಪ್ರಸ್ತುತ ಸನ್ನಿವೇಶದಲ್ಲಿ ಇದಕ್ಕೆ ಒಂದು ಶಕ್ತಿಯನ್ನು ಕೊಡಬೇಕು. ಈ ರೀತಿಯ ದುರಂತಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ಯೋಚನೆಯಡಿಯಲ್ಲಿ ಸಮಾಜವೇ ನಮ್ಮನ್ನು ಪ್ರೋತ್ಸಾಹಿಸತಕ್ಕಂಥ ಮತ್ತು ಶಕ್ತಿ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿತ್ತು. ಆದರೆ ಅವತ್ತು ಪ್ರವೀಣ್ ನೆಟ್ಟಾರ್ ಹತ್ಯೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರ ಕಾರು ಅಲುಗಾಡೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆ ಟೈಮಲ್ಲಿ ಪುತ್ತಿಲ್ ಅವರ ಒಂದು ಬಣನೆ ಎದ್ದು ನಿಂತಿತ್ತ ಅದೇ ಒಂದು ಸಂದರ್ಭ? ಖಂಡಿತ ಇಲ್ಲ. ಒಬ್ಬ ಕಾರ್ಯಕರ್ತನು ಬೀದಿ ಹೆಣವಾಗತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಘಟನೆಗಳು ನಡಿಬಾರದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಶವದ ಮೆರವಣಿಗೆ ನಡೆದಿರುವಂಥದ್ದು ಎಲ್ಲ ನಿಮಗೆಲ್ಲ ಗೊತ್ತಿದೆ. ಖಂಡಿತ. ಆದರೆ ಆ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಪೂರ್ಣ ಪ್ರಮಾಣವಾಗಿ ಜನಪ್ರತಿನಿಧಿಗಳು ಭಾಗವಹಿಸಬೇಕಿತ್ತು ಅಂತಕ್ಕಂಥ ಕಾರ್ಯಕರ್ತರ ಭಾವನೆಗಳು ಇದ್ದವು. ಈ ರೀತಿಯಾಗಿ ಅವರ ಆ ಒಂದು ನಡತೆಗಳು, ಅವರು ಆ ಸಂದರ್ಭದಲ್ಲಿ ಇರದಂತಹ ಒಂದು ಮಾನಸಿಕ ಸ್ಥಿತಿ ಕಾರ್ಯಕರ್ತರಲ್ಲಿ ಇರತಕ್ಕಂಥ ನೋವು ಆ ಸಂದರ್ಭದಲ್ಲಿ ಪ್ರಕಟಗೊಂಡು ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗಿತ್ತು, ಬಿಟ್ಟರೆ ಬೇರೇನಿಲ್ಲ ಅದರಲ್ಲಿ. ಈಗ ನೇರವಾಗಿ ಕೇಳೋದಾದ್ರೆ ಸರ್, ತಮ್ಮ ಮಾತೃಪಕ್ಷ BJP ಅನ್ನುವಂಥದ್ದನ್ನು ಒಪ್ಕೊಳ್ತೀರಾ? ಖಂಡಿತ. ನಾವು ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಾವು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿದ್ದೇವೆ. ಮೋದಿ ಮತ್ತು ಯೋಗಿ ಮಾದರಿಯ ಆಡಳಿತವನ್ನು ನಾವು ಸ್ವೀಕಾರ ಮಾಡಬೇಕು. ನಾನು ಈ ಹಿಂದೆಯೂ BJP, ಮುಂದೆಯೂ BJP, ಈಗಲೂ BJP ಅನ್ನೋದನ್ನು ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದೇನೆ. ಮುಂದಿನ ದಿವಸದಲ್ಲಿ ಕೂಡ ಅದನ್ನೇ ನಾನು ಪ್ರತಿಪಾದನೆ ಮಾಡ್ತೀನಿ. ಆದರೂ ಕೂಡ ಪಕ್ಷೇತರವಾಗಿ ನಿಲ್ಲುವಂಥ ಅಗತ್ಯತೆ ಇತ್ತ ಮಾತೃಪಕ್ಷದ ಎದುರಾಗಿ? ನೋಡಿ, ಕಾರ್ಯಕರ್ತರ ಭಾವನೆಗಳು, ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರ ಭಾವನೆಗಳ ಜೊತೆಗೆ ನಡೆಯುವಂಥದ್ದು ಸಹಜ ಪ್ರಕ್ರಿಯೆ ಅಂತ ನಾನು ಭಾವಿಸಿದ್ದೇನೆ. ಆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಮಗೂ ಕೂಡ ಭಾರತೀಯ ಜನತಾ ಪಕ್ಷದ ಹಿರಿಯರು, ಸಂಘದ ಪ್ರಮುಖರು, ದಕ್ಷಿಣ ಕನ್ನಡ ಜಿಲ್ಲೆಯ ಸ್ವಾಮೀಜಿಯವರು, ಸಂಘಟನೆಯ ಪದಾಧಿಕಾರಿಗಳು, ಅವರೆಲ್ಲರ ಒತ್ತಡಗಳು ಮತ್ತು ಈ ರೀತಿಯ ವ್ಯವಸ್ಥೆಗಳು ಮುಂದಿನ ದಿವಸದಲ್ಲಿ ಇರಬಾರದು. ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡತಕ್ಕಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜನಪ್ರತಿನಿಧಿಯಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥ ಮಾನಸಿಕ ಸ್ಥಿತಿ ಅವರ ಜೊತೆಗಿತ್ತು. ಅವರ ಎಲ್ಲರ ಒತ್ತಡ ಮತ್ತು ಅಪೇಕ್ಷೆಯ ಮೇಲೆಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ಮತ್ತು ಕೇವಲ ನಾನು ಚುನಾವಣೆಯ ಸಂದರ್ಭದಲ್ಲಿ ಹೇಳಿದ್ದೆ, ನಾನು ಚುನಾವಣೆಯಲ್ಲಿ ಗೆದ್ದ ನಂತರವೂ ನಾನು BJPಗೆ ಸಪೋರ್ಟು, ಮೋದಿಯವರಿಗೆ ನಮ್ಮ ಬೆಂಬಲ ಹೊರತು ಬೇರೆ ಯಾವುದಕ್ಕೂ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟಪಡಿಸಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಮಗೆ ಆ ಚುನಾವಣೆಯಲ್ಲಿ ಕಾರ್ಯಕರ್ತರ ಜೊತೆಗೆ ನಿಂತು ಕಾರ್ಯಕರ್ತರ ಭಾವನೆಗಳಿಗೆ ಸ್ಪಂದಿಸಿದ್ದೇನೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗೆ. ಕಾರ್ಯಕರ್ತರ ಒಂದು ಭಾವನೆಗೋಸ್ಕರ ಪಕ್ಷೇತರವಾಗಿ ನಿಂತದ್ದು ಅಂತ ಹೇಳ್ತೀರಾ? ಒಂದು ಅರ್ಥದಲ್ಲಿ ಕಾರ್ಯಕರ್ತರ ಮಾತನ್ನು ಕೇಳಿ ಮಾತೃಪಕ್ಷವನ್ನೇ ಅವನತಿಯತ್ತ ಪುತ್ತೂರಲ್ಲಿ ಹೋಗುವಂಥದ್ದಕ್ಕೆ ತಾವೇ ನೇರ ಕಾರಣ ಅಂತ ಆಗೋದಿಲ್ವಾ? ಖಂಡಿತ ಆಗೋದಿಲ್ಲ. ತಪ್ಪು ಹೆಜ್ಜೆ ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸರಿ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ದು ಕೂಡ ಕರ್ತವ್ಯ ಅಲ್ಲ. ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರಲ್ಲಿ BJP ತನ್ನ ಸ್ಥಾನವನ್ನು ಕಳೆದುಕೊಳ್ಳುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ 2 ಸೀಟ್ ಇದ್ದಂಥದ್ದು BJP ಕಳೆದುಕೊಳ್ಳುತ್ತೆ. ಹೀಗೆ ಇನ್ನೂ ಕೂಡ ಲೋಕಸಭೆ ಅಥವಾ ಸಾಲು ಚುನಾವಣೆಗಳಲ್ಲಿ BJP ಪುತ್ತೂರನ್ನು ಕಳೆದುಕೊಂಡ್ರೆ ಅದಕ್ಕೆ ಪುತ್ತಿಲ್ ಅವರ ಒಂದು ಬಂಡಾಯನೇ ಕಾರಣ ಅಲ್ವ? ಹಾಗಾದ್ರೆ ಖಂಡಿತ ಆಗೋದಿಲ್ಲ.
ಕಾರ್ಯಕರ್ತರು ಮತ್ತು ಆ ಸಂಘಟನಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆ ಸರಿ ಹೋಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಮೊನ್ನೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರುವಂಥದ್ದು. ನಾನು ಆಗಲೇ ಹೇಳಿದೆ, ಸಂಘ, ಸಂಘಟನೆ, ಪಕ್ಷ ಎಲ್ಲ ಹಿರಿಯರು ಕೂಡ ನಮ್ಮ ಜೊತೆ ಕೆಲಸ ಮಾಡಿದರು. ಆ ಚುನಾವಣೆಯ ಸಂದರ್ಭದಲ್ಲಿ ಸುಮಾರು 180 ಜನಪ್ರತಿನಿಧಿಗಳು, ಪಂಚಾಯತ್ ಸದಸ್ಯರಿರ್ಬೋದು, ಮಾಜಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಎಲ್ಲರೂ ಕೂಡ ನಮ್ಮ ಜೊತೆಗೇನೆ ಕೆಲಸ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮಾತೃಪಕ್ಷಕ್ಕೆ ನಾವು ದ್ರೋಹ ಮಾಡಿದ್ದೇನೆ ಅನ್ನತಕ್ಕಂಥ ವಿಚಾರ ಇಲ್ಲಿ ಬರುವುದಿಲ್ಲ. ಮಾತೃಪಕ್ಷದವರೇ ನಮ್ಮ ಜೊತೆಗೆ ಕೆಲಸ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಮತ ಬಂದಿರುವಂಥದ್ದೇ ಎಲ್ಲರ ಸಹಕಾರದಿಂದ, ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ಪಕ್ಷ, ಸಂಘಟನೆ ಎಲ್ಲವೂ ಕೂಡ ಯೋಚನೆ ಮಾಡಬೇಕು. ಎಲ್ಲೋ ನಾವು ದಾರಿ ತಪ್ಪಿದ್ದೇವೆ. ಕಾರ್ಯಕರ್ತರ ಆಧಾರಿತವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡದಂಥ ವಾತಾವರಣದಿಂದಾಗಿ ಈ ರೀತಿಯ ಘಟನೆಗಳು ನಡೆದಿದೆ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಸರಿದಾರಿಗೆ ಹೋಗಬೇಕು ಅನ್ನತಕ್ಕಂಥ ಸಂದೇಶ ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಸಾಬೀತಾಗಿದೆ. ಆ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಸರಿ ಮಾಡಿಕೊಂಡು ಹೋಗ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಆದರೂ ಕೂಡ ನೋಡುವವರಿಗೆ ತಿಳಿಯುವಂಥದ್ದು, ಈ ಗಂಡ ಹೆಂಡಿಯರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ BJP ಮತ್ತು ಹಿಂದುತ್ವ ಅನ್ನುವಂಥ ವಿಚಾರದಲ್ಲಿ ಆದಂಥ ಒಂದು ಮನಸ್ತಾಪದಿಂದಾಗಿ ಕಾಂಗ್ರೆಸ್ ಈಗ ತನ್ನ ವಿಜಯದ ಪತಾಕೆಯನ್ನು ಹಾರಿಸ್ತಾ ಇದೆ ಪುತ್ತೂರಾದ್ಯಂತ. ಅದು ತಾತ್ಕಾಲಿಕವಾಗಿರ್ತಕ್ಕಂಥ ವಿಜಯ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಯಾವತ್ತೂ ಕೂಡ ಪುತ್ತೂರು ಅನ್ನುವಂಥದ್ದು ಹಿಂದುತ್ವದ ಭದ್ರಕೋಟೆ. ಮುಂದಿನ ದಿವಸದಲ್ಲಿ ಕೂಡ ನಾವು ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತೇವೆ ಮತ್ತು ಹಿಂದುತ್ವವೇ ಅಲ್ಲಿ ಜಯ ಗಳಿಸ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಮೊನ್ನೆಯ ಚುನಾವಣೆಯಲ್ಲಿ ಹಿಂದುತ್ವ ಸೋಲೋದಕ್ಕೆ ನಮ್ಮ ಸಂಘಟನೆಯ ಅನೇಕ ಹಿರಿಯರು ಕಾರಣರಾಗಿದ್ದಾರೆ. ಅವರು ಆ ತಪ್ಪನ್ನ ಸರಿ ಮಾಡಿಕೊಂಡು ಹೋದರೆ ಮುಂದಿನ ದಿವಸದಲ್ಲಿ ಅಲ್ಲಿ ಹಿಂದುತ್ವಕ್ಕೆ ಸೋಲು ಬರುವಂಥ ವ್ಯವಸ್ಥೆ ಇಲ್ಲ. ಕಾಂಗ್ರೆಸ್ಸಿಗೆ ಅದು ತಾತ್ಕಾಲಿಕ ಜಯ ಅನ್ನುವಂಥದ್ದು ನಮ್ಮ ಜೊತೆಗೆ ಇದೆ. ಈ ಪುತ್ತೂರು ಅನ್ನುವಂಥದ್ದು ಹಿಂದುತ್ವದ ಪ್ರಯೋಗಶಾಲೆ, BJPಯ ಭದ್ರಕೋಟೆ ಅನ್ನುವಂಥದ್ದು ಇಲ್ಲಿ ಹಲವು ಮಾತುಗಳಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಪುತ್ತಿಲ್ ಅವರು ಬಂದಿರೋದ್ರಿಂದ ಈ ಭದ್ರಕೋಟೆ ಛಿದ್ರ ಆಗಿದೆ ಅನ್ನುವಂಥದ್ದು, ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಹಿಡಿದು. ಅಲ್ಲ, ಹಿರಿಯರು ಮಾಡಿರ್ತಕ್ಕಂಥ, ಇವತ್ತು ಸಂಘಟನೆಯ ಹಿರಿಯರು ಇರ್ಬೋದು, ಪಕ್ಷದವರು ಮಾಡಿರ್ತಕ್ಕಂಥ ತಪ್ಪು ಹೆಜ್ಜೆಗಳು ಈ ರೀತಿಯ ದುರಂತ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಹಾಗಾದರೆ ಪಕ್ಷದ ಹಿರಿಯ ಮುಖಂಡರು ಅಥವಾ ಹಿರಿಯರು ಅರುಣ್ ಕುಮಾರ್ ಪುತ್ತಿಲ್ ಅವರನ್ನು BJP ವಿರುದ್ಧವಾಗಿ ಬಳಸಿಕೊಂಡಿದ್ದಾರೆ. ಕಾರ್ಯಕರ್ತರ ಭಾವನೆಗಳನ್ನು ಅವರು ಅರಿತುಕೊಳ್ಳಿಲ್ಲ. ಕಾರ್ಯಕರ್ತರ ಅಪೇಕ್ಷೆಗಳು, ಯಾರು ಜನಪ್ರತಿನಿಧಿಯಾಗಬೇಕು, ಪುತ್ತೂರಿನ ಶಾಸಕರು ಯಾರಿರಬೇಕು, ಈ ಪುತ್ತೂರಲ್ಲಿ ಯಾತಕ್ಕೋಸ್ಕರ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಜನಪ್ರತಿನಿಧಿ ಇರಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿಯೇ ಕಾರ್ಯಕರ್ತರು ಕೆಲಸ ಮಾಡಿಕೊಂಡಿರುವುದು. ಅದು ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆಯ ಸಂದರ್ಭದಲ್ಲಿ ಇರ್ಬೋದು, ಸೌಮ್ಯ ಭಟ್ನ ಹತ್ಯೆಯ ಸಂದರ್ಭದಲ್ಲಿರ್ಬೋದು, ಅಕ್ಷತನ ಕೊಳ್ಳೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿರ್ಬೋದು, ಅನೇಕ ಸಂಗತಿಗಳು ಪುತ್ತೂರಿನ ಜನತೆಗೆ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಪ್ರಖರವಾಗಿರ್ತಕ್ಕಂಥ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ಜನಪ್ರತಿನಿಧಿಯೇ ಇರಬೇಕು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಕಾರ್ಯಕರ್ತರ ಭಾವನೆಗಳಿದ್ದವು. ಆ ಹಿನ್ನೆಲೆಯಲ್ಲಿ ಹಿರಿಯರು ಮಾಡಿರ್ತಕ್ಕಂಥ ತಪ್ಪು ಹೆಜ್ಜೆಗಳು ಈ ಬಾರಿಯ ಚುನಾವಣೆಯಲ್ಲಿ ಒಂದು ಸಣ್ಣ ಎಡವಟ್ಟನ್ನು ಮಾಡಿಕೊಟ್ಟು. ಒಟ್ಟಾರೆಯಾಗಿ ಈ ಚುನಾವಣೆಯಿಂದ ಶಾಂತ ರೀತಿಯಲ್ಲಿದ್ದಂಥ ಪುತ್ತೂರು ಅಶಾಂತಿಯನ್ನು ಕೆಡಿಸೋದಕ್ಕೆ ತಮ್ಮ ಪರಿವಾರ ಕಾರಣ ಆಯಿತಾ ಅಂತ? ಖಂಡಿತ ಇಲ್ಲ. ಅದು ತಪ್ಪು ಕಲ್ಪನೆಗಳು ಅಂತ ನಾವು ಭಾವಿಸಿದ್ದೇವೆ. ನಾವು ಯಾವತ್ತೂ ಕೂಡ ಅಶಾಂತಿಯ ನಿರ್ಮಾಣವನ್ನು ಮಾಡೋದಕ್ಕೆ, ವಿಶೇಷವಾಗಿ ಹಿಂದೂ ಸಮಾಜಕ್ಕೆ ನೋವು ಮಾಡತಕ್ಕಂಥ, ಹಿಂದೂ ಸಮಾಜವನ್ನು ಅಪಮಾನ ಮಾಡತಕ್ಕಂಥ, ಹಿಂದೂ ಸಮಾಜಕ್ಕೆ ಸಂಘರ್ಷವಾದ ಸನ್ನಿವೇಶವನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಕೊನೆಯ ಉಸಿರಿರೋ ತನಕ ನಾವು ಆಸ್ಪದವನ್ನು ಕೊಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅಶಾಂತಿ ನಿರ್ಮಾಣ ಆಗ್ತದೆ ಅನ್ನುವಂಥದ್ದು ತಪ್ಪು ಕಲ್ಪನೆ ಅಂತ ನಾನು ಭಾವಿಸ್ತೀನಿ. ಓಕೆ, ಈಗ ಒಟ್ಟಾರೆಯಾಗಿ ನೋಡೋದಾದ್ರೆ ಈ ಚುನಾವಣೆ ಬಂತು, ಚುನಾವಣೆ ರಿಸಲ್ಟ್ ಬಂತು, ಆ ಟೈಮಲ್ಲಿ ಒಂದು ಫ್ಲೆಕ್ಸ್ ಬೀಳುತ್ತೆ. ಅಂದರೆ ತಾವೇ ಹೇಳಿರ್ತಾರೆ ಕಾರ್ಯಕರ್ತರ ಮನೋಭಾವನೆ ಅಂತ ಹೇಳಿ. ಸೊ ಆ ಒಂದು ಸಂದರ್ಭದಲ್ಲಿ ಯಾರು ಫ್ಲೆಕ್ಸ್ ಹಾಕಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ಪೊಲೀಸ್ ಠಾಣೆಯಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ, ಕಾರ್ಯಕರ್ತರ ಹಲ್ಲೆಗಳು ಕೂಡ ನಡೆಯುತ್ತೆ. ಇದೆಲ್ಲ ವಿಚಾರಗಳನ್ನು ನೋಡಿದರೆ ಇದು ಕೂಡ ಒಂದರ್ಥದಲ್ಲಿ ಅಶಾಂತಿಯನ್ನು ಕೆಡಿಸುವಂಥದ್ದಲ್ಲ? ಖಂಡಿತ ಅಲ್ಲ. ಕಾರ್ಯಕರ್ತರ ಭಾವನೆಗಳು ಅದು ಈ ರೀತಿಯಾಗಿ ಪ್ರಕಟಗೊಂಡಿದೆ. ನಾವು ಯಾರ ಹತ್ರ ಕೂಡ ಫ್ಲೆಕ್ಸನ್ನು ಹಾಕಿ ಅನ್ನುವಂಥದ್ದನ್ನು ಎಲ್ಲಿಯೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಆ ಚುನಾವಣೆಯ ನಂತರ ಸುಮಾರು 400-500 ವಾಟ್ಸಪ್ ಗ್ರೂಪ್ಗಳು ಆದವು. ಆ ವಾಟ್ಸಪ್ ಗ್ರೂಪ್ಗಳ ಮುಖಾಂತರ ಸಂಘಟನೆ ತನ್ನಿಂತಾನೇ ಬೆಳೆದುಕೊಂಡು ಹೋಯಿತು. ಅದು ತಾಲೂಕು ಇದ್ದದ್ದು ಜಿಲ್ಲೆ ಆಯಿತು, ಜಿಲ್ಲೆಯಿಂದ ರಾಜ್ಯಕ್ಕೆ ಆಯಿತು. ಅದು ಯಾರು ಅದರಲ್ಲಿ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ. ಸಾವಿರಾರು ಫ್ಲೆಕ್ಸ್ಗಳನ್ನು ಹಾಕಿದ್ರು. ಅದು ಯಾರು ಕೂಡ ನಾವು ಹೇಳಿ ಮಾಡಿದಂಥ ಕೆಲಸ ಕಾರ್ಯಗಳಲ್ಲ. ಕಾರ್ಯಕರ್ತರ ಭಾವನೆಗಳು ಈ ರೀತಿಯ ವ್ಯವಸ್ಥೆಗಳು ಆಗಬೇಕು ಮುಂದಿನ ದಿವಸದಲ್ಲಿ. ಮೊನ್ನೆಯ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ತಪ್ಪು ಹೆಜ್ಜೆಗಳು ಮತ್ತು ತಪ್ಪು ಕೆಲಸಗಳು ಮುಂದಿನ ದಿವಸದಲ್ಲಿ ಎಲ್ಲೂ ಕೂಡ ಆಗಬಾರದು ಅಂತಕ್ಕಂಥ ಸಂದೇಶವನ್ನು ಕೊಡುವುದಕ್ಕೋಸ್ಕರ ಕಾರ್ಯಕರ್ತರು ಅವರವರೇ
ಆ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ ಹೊರತು ನಮಗೆ ತಿಳಿಸಿ ಅಥವಾ ನಮ್ಮ ಸಂಘಟನೆ ಹೇಳಿ ಮಾಡಿರುವಂಥದ್ದು ವ್ಯವಸ್ಥೆ ಅಲ್ಲ ಅದು. ಹಾಗಾದ್ರೆ ಮಾಡಿರುವಂಥ ಕಾರ್ಯಕರ್ತರು ತಮ್ಮ ಪರಿವಾರಕ್ಕೆ ಸಂಬಂಧಪಟ್ಟವರಲ್ಲ. ಖಂಡಿತ ನಮ್ಮ ಪರಿವಾರಕ್ಕೆ ಸಂಬಂಧಪಟ್ಟವರು ಅಂತ ಹಿಂದೂ ಕಾರ್ಯಕರ್ತರಿದ್ದಾರೆ. ಹಿಂದೂ ಕಾರ್ಯಕರ್ತರ ಭಾವನೆಗಳಿಗೆ ನೋವಾಗಿದೆ. ಅಲ್ಲಿ ಆಗಿರತಕ್ಕಂತಹ ಸೋಲು ಇಡೀ ಹಿಂದುತ್ವಕ್ಕೆ ಸೋಲಾಗಿದೆ. ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ನಮ್ಮ ಕ್ಷೇತ್ರದಿಂದ ಬಿಟ್ಟು ಬಾಕಿ ಇಡೀ ಜಿಲ್ಲೆಯಿಂದ ನಮ್ಮ ಚುನಾವಣೆಯಲ್ಲಿ ಭಾಗವಹಿಸಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಜನಪ್ರತಿನಿಧಿಯಾಗಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಸಾವಿರಾರು ಕಾರ್ಯಕರ್ತರ ಶ್ರಮ ಇದೆ. ಅವರಿಗೆ ಆಗಿರತಕ್ಕಂಥ ನೋವನ್ನು ಅವರು ಈ ರೀತಿಯಾಗಿ ಪ್ರಕಟ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡಿಬಾರದು ಅಂತಕ್ಕಂಥ ಸಂದೇಶವನ್ನು ಹಿರಿಯರಿಗೆ ಸಂಘಟನೆಯವರಿಗೆ ಕೊಡುವುದಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾದ್ರೆ ಒಟ್ಟಾರೆಯಾಗಿ ಫ್ಲೆಕ್ಸ್ ಹಾಕಿರುವಂಥದ್ದು ಹಿಂದೂ ಕಾರ್ಯಕರ್ತರು. ಖಂಡಿತ. ಹಾಗಾದ್ರೆ ಫ್ಲೆಕ್ಸ್ ಹಾಕಿದಂತಹ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸೋದಕ್ಕೆ ಮಾರ್ಗದರ್ಶನ ನೀಡಿದವರಾದ್ರೆ ಯಾರು ಸರ್ ಇರ್ಬೋದು? ಈ ರೀತಿಯ ದುರಂತ ಸನ್ನಿವೇಶಕ್ಕೆ ಯಾರು ಸಾಕ್ಷಿಯಾಗಿದ್ದಾರೆ ಅನ್ನುವಂಥದ್ದು ಸಾಮಾಜಿಕ ವಲಯದಲ್ಲಿ ಎಲ್ರಿಗೂ ಗೊತ್ತಿದೆ. ಯಾತಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ನಡೆಯುವುದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಿದೆ. ಕೇವಲ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ವ್ಯವಸ್ಥೆಗಳು ತಾವು ಹೇಳಿದಂಥ ಮಾತೇ ನಡಿಬೇಕು ಅನ್ನತಕ್ಕಂಥ ದುರಂಕಾರ, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡ್ತಾ ಇದ್ದರೆ ಈ ರೀತಿಯ ವ್ಯವಸ್ಥೆಗಳು ಆಗ್ತಾನೇ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಆ ಫ್ಲೆಕ್ಸ್ ಅಳವಡಿಸಿದವರನ್ನ ಮತ್ತೆ ಕಂಪ್ಲೇಂಟ್ ಕೊಡತಕ್ಕಂಥ ಮತ್ತು ಅವರಿಗೆ ಒಂದಷ್ಟು ಟಾರ್ಚರ್ ಮಾಡತಕ್ಕಂಥ ಅನೇಕ ಬೆಳವಣಿಗೆಗಳು ಚುನಾವಣೆಯ ನಂತರದ ದಿವಸಗಳಲ್ಲಿ ನಡೆದಿದೆ. ಅದಕ್ಕೆ ಕಾರ್ಯಕರ್ತರು ಉತ್ತರ ಕೊಟ್ಟಿದ್ದಾರೆ. ಈ ರೀತಿಯ ಸಣ್ಣ ಇವರ ಪೊಳ್ಳು ಯಾರು ಕಾರ್ಯಕರ್ತರ ಮೇಲೆ ನಡೆಸತಕ್ಕಂಥ ಈ ರೀತಿಯ ಬೆಳವಣಿಗೆಗಳಿಗೆ ಯಾರೂ ಕಾರ್ಯಕರ್ತರು ಕೂಡ ಮನ್ನಣೆಯನ್ನು ಕೊಡುವುದಿಲ್ಲ. ಅದನ್ನು ಸವಾಲಾಗಿ ಸ್ವೀಕಾರ ಮಾಡ್ತಾರೆ ಅನ್ನತಕ್ಕಂಥ ಯೋಚನೆಯ ನಡುವೆ ಈಗ ಸಮಾಜ ಬೆಳೆದು ಬಂದಿದೆ. ಹಾಗಾದರೆ ತಮ್ಮ ಪ್ರಕಾರ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದ್ದು ಬಿಜೆಪಿಗರ? ಅದನ್ನು ನಾವೇನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲ, ಯಾಕಂತ ಹೇಳಿದ್ರೆ ಅಶೋಕ್ ಕುಮಾರ್ ರೈ ಅವರು ಹೇಳ್ತಾರೆ ಕಾಂಗ್ರೆಸ್ನವರಲ್ಲ ಅಂತ ಹೇಳಿ, ನಳಿನ್ ಕುಮಾರ್ ಕಟೀಲ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಬಿಜೆಪಿ ಅವರಲ್ಲ ಅಂತ ಹೇಳಿ, ಅರುಣ್ ಕುಮಾರ್ ಪುತ್ತಿಲ್ ಅವರು ಹೇಳ್ತಾರೆ ನಾನಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಯಾರು ಹೊಡಿಸಿದ್ದು? ಕಾರ್ಯಕರ್ತರು ಮೊನ್ನೆಯ ಚುನಾವಣೆಯಲ್ಲಿ ನಮಗೆ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಅವಕಾಶ ಕಾರ್ಯಕರ್ತರ ಭಾವನೆಗಳು ಇದ್ದರೂ ಕೂಡ ಯಾರು ಅವಕಾಶವನ್ನು ಕೊಡಲಿಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರೇ ಮಾಡಿರಬಹುದು ಅನ್ನುವಂಥದ್ದು ನನ್ನ ಕಲ್ಪನೆ. ಒಂದರ್ಥದಲ್ಲಿ ವಿರೋಧ ಮಾಡಿದಂತಹ ಪಕ್ಷದವರು ಇರ್ಬೋದು. ಯಾರು ವಿರೋಧ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಮತ್ತೆ ಅದನ್ನೇ ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದೆ. ಓಕೆ, ತಮ್ಮ ಮತ್ತು ಸಂಜೀವ ಮಠಂದೂರ್ ಅವರ ಸಂಬಂಧ ಯಾವ ಥರ ಇದೆ ಸರ್? ಯಾಕಂದ್ರೆ ಹೇಳಿದ್ರೆ ಇಬ್ಬರು ಕೂಡ ಪುತ್ತೂರಲ್ಲಿ ಹಿಂದೆಯೂ ಕೂಡ ಇದ್ದಂಥವ್ರು. ನಾನು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಕೂಡ ನಮಗೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಹಿರಿಯರ ಕಾರ್ಯಕರ್ತರ ಭಾವನೆಗಳಿದ್ದರು. ಆದರೆ ಕೊನೆಯ ಕ್ಷಣದಲ್ಲಿ ಸಂಜೀವ ಮಠಂದೂರ್ ಅವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಕೂಡ ಅಲ್ಲಿ ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಆ ಚುನಾವಣೆಯಲ್ಲಿ ಗೆಲುವಿನ ದಡವನ್ನು ಸಂಜೀವ ಮಠಂದೂರನ್ನು ಗೆಲುವಿನ ದಡಕ್ಕೆ ಸೇರಿಸುವುದಕ್ಕೆ ನಾನು ಪೂರ್ಣ ಪ್ರಮಾಣದಲ್ಲಿ ನಾನು ಕೆಲಸವನ್ನು ಮಾಡಿದ್ದೇನೆ. ಆದರೆ ಮುಂದಿನ 5 ವರ್ಷಗಳ ಕಾಲ ಕಾರ್ಯಕರ್ತರನ್ನು ಜೊತೆಗೆ ಕೊಂಡೋಗಲಿಲ್ಲ ಅನ್ನತಕ್ಕಂಥ ನೋವು ಕೂಡ ನಮ್ಮ ಜೊತೆಗಿದೆ. ಸೊ ಹಾಗಾಗಿ ಸಂಜೀವ ಮಠಂದೂರ್ ಅವರ ಜೊತೆಗೆ ಸಂಬಂಧ ಅಷ್ಟಕ್ಕಷ್ಟೇ ಅನ್ನುವಂಥದ್ದು ಸಂಬಂಧಗಳು ಅಷ್ಟೇ ಇದೆ. ಆದರೆ ಅಶೋಕ್ ಕುಮಾರ್ ರೈ ಅವರ ಜೊತೆ ಉತ್ತಮವಾದಂಥ ಸಂಬಂಧ ಇದೆ. ಸಂಬಂಧ ಏನೂ ಇರಲಿಲ್ಲ. ನಾನು ಮತ್ತು ಅಶೋಕ್ ರೈ ಅವರು ಒಂದೇ ಕ್ಲಾಸಿನಲ್ಲಿ ವ್ಯಾಸಂಗ ಮಾಡಿದವರು. ನನ್ನ ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಈ ಹಿಂದೆಯೂ ಕೂಡ ಸಂಘಟನೆಯಲ್ಲಿ ಪಕ್ಷದಲ್ಲಿ ಮಾತೃ ಪಕ್ಷದಲ್ಲಿ ಎಲ್ಲದರಲ್ಲಿ ಕೂಡ ಪರಿವಾರ ಸಂಘಟನೆಯ ಜೊತೆಗೆ ಜೋಡಿಸಿಕೊಂಡವರು. ಈ ಹಿನ್ನೆಲೆಯಲ್ಲಿ ನಮ್ಮ ಬಾಂಧವ್ಯ ಚೆನ್ನಾಗಿತ್ತು. ಸೊ ಹಾಗಾದರೆ ಒಟ್ಟಾರೆಯಾಗಿ ನೋಡೋದಾದರೆ ನಳಿನ್ ಕುಮಾರ್ ಕಟೀಲ್ ಮತ್ತು ಅರುಣ್ ಕುಮಾರ್ ಪುತ್ತಿಲ ನಮ್ಮ ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ. ಚುನಾವಣೆಯ ನಂತರದ ದಿವಸಗಳಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಒಂದಷ್ಟು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥ ಆ ಕ್ಷೇತ್ರದ ಒಂದಷ್ಟು ನಾಯಕರು ಅನಿಸಿಕೊಂಡವರು ಮಾಡಿರ್ತಕ್ಕಂಥ ತಪ್ಪು ಕೆಲಸದಿಂದಾಗಿ ಈ ರೀತಿಯ ವಾತಾವರಣ ಅಥವಾ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನುವಂಥದ್ದು ಅವರಿಗೆ ಮನವರಿಕೆ ಆಗಿದೆ. ಮುಂದಿನ ದಿವಸದಲ್ಲಿ ಇದೆಲ್ಲವನ್ನು ಸರಿ ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಹಾಗಾದರೆ ತಮಗೂ ಮತ್ತು ನಳಿನ್ ಕುಮಾರ್ ಅವರಿಗೆ ಯಾವುದೇ ರೀತಿಯಾದಂಥ ದ್ವೇಷಗಳಿಲ್ಲ? ಇಲ್ಲ, ಖಂಡಿತ ಇಲ್ಲ. ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ, ಸಂಘಟನೆಯನ್ನು ಮಾಡ್ತಾರೆ. ಅವರಿಗೆ ಮತ್ತು ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಹಾಗಾದರೆ ಮುಂದಿನ MP ಚುನಾವಣೆಯಲ್ಲಿ ನಳಿನ್ ಅವರ ಅರುಣ್ ಕುಮಾರ್ ಪುತ್ತಿಲ್ ಅವರ ಕಣದಲ್ಲಿ ಅದೇನನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಸನ್ನಿವೇಶಗಳು ಯಾವ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡ್ತದೆ ಮತ್ತು
ಯಾವುದು ಕೂಡ ಚುನಾವಣೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಂಘದ ಹಿರಿಯರು, ಪಕ್ಷದ ಹಿರಿಯರು ಏನೆಲ್ಲ ಯೋಚನೆಯನ್ನು ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡ್ತಾರೆ ಅವರನ್ನು ಗೆಲ್ಲಿಸುವಂಥದ್ದು ನಮ್ಮೆಲ್ಲರ ಸಾಮೂಹಿಕ ಜವಾಬ್ದಾರಿ ಅನ್ನುವಂಥ ಯೋಚನೆ ಅಡಿಯಲ್ಲಿ ನಾನು ಹಿಂದೆ ಕೆಲಸ ಮಾಡಿದ್ದವನು. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಆ ಕೆಲಸವನ್ನು ಮಾಡಿಲ್ಲ. ಅವರು ಮಾಡಿಲ್ಲ. ಅವರು ಅವರಿಗೆ ಸಿಕ್ಕಿರತಕ್ಕಂಥ ತಪ್ಪು ಮಾಹಿತಿಗಳು ಆ ಚುನಾವಣೆಯ ಸಂದರ್ಭದಲ್ಲಿ ಆ ಸೋಲಿಗೆ ಕಾರಣ ಆಗಿದೆ. ಸೊ ಲೋಕಸಭಾ ಚುನಾವಣೆಯಲ್ಲಿ ಆ ಕೆಲಸ ಕಾರ್ಯ ಮಾಡ್ತೀರಾ ಹಾಗಾದರೆ? ನಾನು ಇವಾಗಲೇ ಹೇಳಿದಂಗೆ ಆ ಸಂದರ್ಭ ಮತ್ತು ಸನ್ನಿವೇಶಗಳು ಈಗಾಗಲೇ ಇವೆಲ್ಲವನ್ನು ಸರಿ ಮಾಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಪಕ್ಷದ ಹಿರಿಯರಾಗಿರ್ತಕ್ಕಂಥ ಸಂತೋಷ್ ಅವರು ಮಾತುಕತೆಯನ್ನು ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅವರು ಮಾತುಕತೆಯನ್ನು ಮಾಡಿದ್ದಾರೆ, ನಳಿನ್ ಕುಮಾರ್ ಅವರು ಮಾತಾಡಿದ್ದಾರೆ, ಸುದರ್ಶನ್ ಅವರು, ಗಣೇಶ್ ಕಾರ್ಣಿಕ್ ಅವರು, ಇನ್ನಿತರ ಅನೇಕ ಹಿರಿಯರು ಎಲ್ಲ ವ್ಯವಸ್ಥೆಗಳಿಗೆ ಮುಗಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಸನ್ನಿವೇಶಗಳು ನಿರ್ಮಾಣ ಆಗಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇದನ್ನು ಸರಿ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಅನೇಕ ಮಾತುಕತೆಯನ್ನು ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಅವರೊಂದು ತೀರ್ಮಾನವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರಲ್ಲಿ ಹಿರಿಯರಲ್ಲಿ ಇದೆ. ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದ್ದಂಥ ಸುದ್ದಿ, ಲೋಕಸಭಾ ಚುನಾವಣೆಗೆ ಸಂತೋಷ್ ಜಿ ಅವರನ್ನು ಅರುಣ್ ಕುಮಾರ್ ಪುತ್ತಿಲ್ ಅವರು ಭೇಟಿಯಾಗಿದ್ದಾರೆ. ಮೊನ್ನೆ ಪುತ್ತೂರು ವಿಧಾನಸಭಾ ಚುನಾವಣೆಯಲ್ಲಿ ನಡೆದಿರತಕ್ಕಂಥ ಆ ಘಟನೆಗಳು ಯಾತಕ್ಕೋಸ್ಕರ ಈ ರೀತಿಯ ಬೆಳವಣಿಗೆಗಳು ಆಗಿದೆ ಅನ್ನೋದನ್ನು ಪೂರ್ಣ ಪ್ರಮಾಣದಲ್ಲಿ ತಿಳಿಸುವುದಕ್ಕೋಸ್ಕರ ಅವರು ನಮ್ಮನ್ನು ಕರೆಸಿದರು. ಆ ಪುತ್ತೂರಿನಲ್ಲಿ ಆಗಿರ್ತಕ್ಕಂಥ ಘಟನೆಗಳು ಮತ್ತು ಯಾವ ರೀತಿಯಲ್ಲಿ ಅಲ್ಲಿ ಸಂಘಟನೆ ಇದೆ ಅನ್ನತಕ್ಕಂಥ ಎಲ್ಲ ವಿಚಾರಗಳ ನಡುವೆ ಒಂದಷ್ಟು ಮಾತುಕತೆಗಳನ್ನು ಅವರು ಮಾಡಿದ್ದಾರೆ. ಅವರಿಗೆಲ್ಲ ಈ ಕ್ಷೇತ್ರದ ಎಲ್ಲ ಸತ್ಯಾಸತ್ಯತೆ ಏನಿದೆ ಅನ್ನೋದೊಂದು ಮನವರಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಹಿರಿಯರಿದ್ದಾರೆ, ಇವೆಲ್ಲವರನ್ನು ಕರೆಸಿ ಅವರು ಸರಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ಸಂತೋಷ್ ಜಿ ಅವರ ಮೇಲಿದೆ. ಬರೀ ಅಷ್ಟೇ ಮಾತುಕತೆ ನಡೆದಿರುವಂಥದ್ದು, ಲೋಕಸಭಾ ಚುನಾವಣೆಯ ಟಿಕೆಟ್ ಬಗ್ಗೆ ಯಾವುದೇ ವಿಚಾರಗಳನ್ನ ಇಲ್ಲ, ಖಂಡಿತ ಇಲ್ಲ. ಆದರೆ ಕೆಲವೊಂದು ಮಾಧ್ಯಮಗಳು ಬರ್ತಾ ಇದ್ದ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದ್ದಂಥ ಸುದ್ದಿಗಳು, ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಲೋಕಸಭಾ ಟಿಕೆಟ್ ನೀಡೋದಕ್ಕೆ ಸಂತೋಷ್ ಜಿ ಅವರು ಒಪ್ಪಿಗೆ ನೀಡಿಲ್ಲ ಅಂತ ಹೇಳಿ. ಖಂಡಿತ ಆ ರೀತಿಯ ಯಾವುದೇ ಮಾತುಕತೆಗಳು ನಡೀಲಿಲ್ಲ. ಲೋಕಸಭಾ ಚುನಾವಣೆಗೆ ಇನ್ನಷ್ಟು ಸಮಯಗಳು ಇದೆ. ಪಕ್ಷ ಸಂಘಟನೆ ಹಿರಿಯರೆಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಮೋದಿಯವರು ಮುಂದಿನ ಬಾರಿ ಕೂಡ ಪ್ರಧಾನಿ ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಸೀಟನ್ನು ಉಳಿಸಿಕೊಳ್ಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಳ್ಳೆಯ ನಿರ್ಧಾರವನ್ನು ಮಾಡಲಿಕ್ಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವೆಲ್ಲವೂ ಸರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸ ಇವತ್ತು ಕಾರ್ಯಕರ್ತರ ಮತ್ತು ನಮ್ಮ ಮೇಲಿದೆ. ಆದರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ವಿಧಾನಸಭಾ ಚುನಾವಣೆ ಥರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಂಡಾಯ ಹೇಳುವಂಥ ಸಾಧ್ಯತೆಗಳಿದೆ ಅನ್ನುವಂಥ ವಿಚಾರವಾಗಿ ಟಿಕೆಟ್ ಆಕಾಂಕ್ಷಿಯಾಗಿ ಸಂತೋಷ್ ಜಿ ಅವರ ಬಳಿ ಹೋಗ್ತಾರೆ. ಆದರೆ ಅವರು ಈ ಬಾರಿ ಟಿಕೆಟ್ ನೀಡೋದಕ್ಕೆ ಆಗುವುದಿಲ್ಲ ಅನ್ನುವಂಥ ಕಡಾಖಂಡಿತ ಮಾತನ್ನು ಹೇಳಿದ್ದಾರೆ. ಯಾವುದಾದ್ರೂ ಒಂದು ಹುದ್ದೆಯನ್ನು ನೀಡಬಹುದು ಅನ್ನುವಂಥ ಭರವಸೆ ನೀಡಿದ್ದಾರೆ. ಖಂಡಿತ ಸುಳ್ಳು. ಇದು ಮಾಧ್ಯಮಗಳು ಸೃಷ್ಟಿ ಮಾಡಿದಂಥ ವಿಚಾರಗಳು. ಆ ರೀತಿಯ ಯಾವುದೇ ಮಾತುಕತೆಗಳು ಕೂಡ ಆಗಲಿಲ್ಲ. ಮತ್ತು ಸಂತೋಷ್ ಜಿ ಅವರು ಆ ರೀತಿಯಾಗಿ ನಮ್ಮ ಹತ್ರ ಯಾವುದೇ ಮಾತುಕತೆಯನ್ನು ಮಾಡಲಿಲ್ಲ. ಅವರು ನಡೆದಿರ್ತಕ್ಕಂಥ ಘಟನೆಗಳು ಮತ್ತು ಪುತ್ತೂರಿನಲ್ಲಿ ಯಾವ ರೀತಿ ಸಂಘಟನೆ ಪಕ್ಷ ಇದೆ ಅನ್ನೋದಂಥ ವಿಚಾರಗಳ ನಡುವೆ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ, ಬಿಟ್ಟರೆ ಬೇರೆ ಯಾವುದೂ ಘಟನೆ ನಡೀಲಿಲ್ಲ. ತಮ್ಮ ಮತ್ತು ಪ್ರಭಾಕರ್ ಭಟ್ ಅವರ ಬಾಂಧವ್ಯತೆ ಯಾವ ರೀತಿಯಾಗಿದೆ ಸರ್ ಈಗ? ಖಂಡಿತ ಪ್ರಭಾಕರ್ ಭಟ್ ಅವರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದವರು. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಏನೋ ಒಂದು ಮಾನಸಿಕ ಸ್ಥಿತಿಯ ನಡುವೆ ಒಂದಷ್ಟು ನಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ನಾವು ಯಾವುದನ್ನು ಕೂಡ ಅವರು ನೀಡಿರ್ತಕ್ಕಂಥ ಎಲ್ಲ ಹೇಳಿಕೆಗಳಿರ್ಬೋದು, ಯಾವ ಇದನ್ನು ಕೂಡ ನಾವು ಸ್ವೀಕಾರ ಮಾಡಿದ್ದೇವೆ, ಆಶೀರ್ವಾದ ಅಂತ ನಾವು ಸ್ವೀಕಾರ ಮಾಡಿದ್ದೇವೆ. ಪ್ರಭಾಕರ ಭಟ್ರ ಬಗ್ಗೆ ನಮಗೆಲ್ಲರಿಗೂ ನನಗಂತೂ ಅತ್ಯಂತ ವಿಶ್ವಾಸ ಮತ್ತು ಅವರ ಮೇಲೆ ನಂಬಿಕೆ ಇದೆ. ಆದರೆ ತಮ್ಮ ಹಿಂದುತ್ವದ ಬಗ್ಗೆನೇ ಪ್ರಶ್ನೆಯನ್ನು ಮಾಡಿದರು. ಅದು ಅವರ ಪ್ರಶ್ನೆಗೆ ಮತದಾರ ಮತ್ತು ಪುತ್ತೂರಿನ ಮಹಾಜನತೆ ಉತ್ತರ ಕೊಟ್ಟಿದ್ದಾರೆ. ಮುಂದಿನ ದಿವಸದಲ್ಲಿ ಈ ರೀತಿಯ ತಪ್ಪು ಕೆಲಸ ಅವರು ಹೇಳಿಕೆಗಳನ್ನು ಕೊಡಲಿಕ್ಕಿಲ್ಲ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ. ಇದ್ರ ಜೊತೆಗೆ ಡಾಕ್ಟರ್ ಎಂ ಕೆ ಪ್ರಸಾದ್ ಅವರು ಸರ್, ಪ್ರಸಾದ್ ಭಂಡಾರಿ ಅವರು ನಮಗೆಲ್ಲರಿಗೂ ಗುರು ಸಮಾನವಾಗಿದ್ದವರು. ಹಿಂದೂ ಸಮಾಜಕ್ಕೆ ನೋವಾದಂಥ ಅಪಮಾನ ಆದಂಥ ಸಂದರ್ಭದಲ್ಲಿ ನಮಗೆ ಶಕ್ತಿಯನ್ನು ಕೊಟ್ಟು ಅದಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡ್ತಾ ಇರುವವರು ಪ್ರಸಾದ್ ಭಂಡಾರಿ ಅವರು. ಅವರ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ತಮ್ಮ ಬಗೆಗೆ ಪ್ರೆಸ್ ಮೀಟನ್ನು ನಡೆಸಿಯೇ ಹಲವು ವಿಚಾರಗಳನ್ನು ಬಯಲಿಗೆಳೆದವರೇ ಅವರು. 307 ಕೇಸ್ ಹಾಕಿಸಿಕೊಂಡವರು, BJPಗೆ ವೋಟ್ ಹಾಕದವರು ಅನ್ನುವಂಥ ಹಲವು ಆರೋಪಗಳಿತ್ತು ತಮ್ಮ ಮೇಲೆ. ಅವರು ಕೂಡ ಒಂದಷ್ಟು ತಪ್ಪು ಕೆಲಸಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಮಾಡಿದರು. ಅದಕ್ಕೆ ಪುತ್ತೂರಿನ ಮತದಾರ ನಾನು ಏನು ಅನ್ನೋದನ್ನು
ಅವರಿಗೂ ಉತ್ತರವನ್ನು ಕೊಟ್ಟಿದ್ದಾರೆ ಚುನಾವಣೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇಲ್ಲ. ಇದ್ರ ಜೊತೆಗೆ ಈ ಚುನಾವಣೆ ಟೈಮಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಯಾರೋ ಒಬ್ಬ ಹಿಂದೂ ನಾಯಕನೇ ಕೆಲವೊಂದು ಷಡ್ಯಂತ್ರಗಳನ್ನು ಮಾಡಿ ಸಾಯಿಸೋದಕ್ಕೆ ಅಥವಾ ಜೀವ ತೆಗೆಯೋದಕ್ಕೆ ಮುಂದಾಗಿದ್ರು. ಇದು ಸತ್ಯನಾ ಅಥವಾ ಏನು ಸರ್ ವಿಚಾರಗಳು? ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಚಟುವಟಿಕೆಗಳು ಆಗಿರುವಂಥದ್ದು ಸ್ವಾಭಾವಿಕ ಪ್ರಕ್ರಿಯೆಗಳು ಅಂತ ನಾನು ಅದನ್ನು ಅಂದುಕೊಂಡಿದ್ದೀನಿ. ಚುನಾವಣೆಯ ಸಂದರ್ಭದಲ್ಲಿ ವಾಮಾಚಾರದ ಮುಖಾಂತರ ಮುಗಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಹೋಮಗಳು ಹವನಗಳು ಆಗಿರುವಂಥದ್ದು ಸತ್ಯ ಇದೆ. ಯಾವುದೇ ರೀತಿಯ ಇದಿಲ್ಲ. ಹಿಂದೂ ಮುಖಂಡನೆ ಮಾಡಿಸಿರುವಂಥದ್ದು ನಿಜ ಇರುವಂಥದ್ದು ಯಾರು ಮಾಡಿಸಿದ್ದಾರೆ ಅನ್ನುವಂಥದ್ದು ಕೂಡ ಜನತೆಗೆ ಗೊತ್ತಿದೆ. ಅದು ಅವರಿಗೆ ದೇವರು ಸದ್ಬುದ್ಧಿಯನ್ನು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೀನಿ. ತಮ್ಮ ಸಹೋದರನ ಮೇಲೂ ಕೂಡ ದಾಳಿ ನಡೆಸುವಂಥದ್ದು ಕೂಡ ನಡೆದಿದೆ. ಅನೇಕ ಚಟುವಟಿಕೆಗಳನ್ನು ಮಾಡಿದ್ದಾರೆ. ಕೊನೆಯ ಕ್ಷಣದಲ್ಲಿ ಹತಾಶ ಮನೋಭಾವನೆಯಿಂದ ಕೊನೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ವೋಟು ಹಾಕೋದಕ್ಕೆ ಕೆಲಸವನ್ನು ಮಾಡಿದ್ದಾರೆ. SDPI ಅವರಿಗೆ ಬೇರೆ ಯಾವುದಕ್ಕೂ ನೀವು SDPIಗೆ ಹಾಕಬೇಡಿ, ಇದಕ್ಕೆ ಹಾಕಿ ಅಂತೇಳಿ ಅವರ ಜೊತೆಗೆ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿಯ ಹತಾಶ ಭಾವನೆಯಿಂದ ಯಾವುದು ಕೆಲಸವನ್ನು ಸಂಘ ಮಾಡಬಾರ್ದು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಸಿದ್ಧಾಂತ ಇದೆ, ಅದರ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ. ಅದು ನೋವಿದೆ, ನಮಗೆ ತುಂಬ ನೋವಿದೆ. ಹಿಂದುತ್ವ ಸೋಲೋದಕ್ಕೆ ಪ್ರಮುಖ ಕಾರಣ ಅದೇ ಆಗಿದೆ. ಅವರ ಸ್ವಾರ್ಥ, ಆ ಮಾನಸಿಕ ಸ್ಥಿತಿ ಮೊನ್ನೆಯ ಚುನಾವಣೆಯಲ್ಲಿ ಹಿಂದುತ್ವ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಸೋಲಿಗೆ ಕಾರಣ ಆಗಿದೆ. ಹಾಗಾದರೆ ಕೇವಲ ಪುತ್ತೂರಲ್ಲಿ ಹಿಂದುತ್ವದ ವಿಚಾರವಾಗಿ ಧ್ವನಿ ಎತ್ತಿದ್ರೆ ಆತನ ಜೀವದ ಅವಧಿಯು ಕೂಡ ಅಲ್ಲಿಗೆ ಮುಗೀತು ಅಂತ ಖಂಡಿತ. ಯಾವ ಕೆಲಸವನ್ನು ಕೂಡ ಮಾಡೋದಕ್ಕೂ ಹೇಸದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಧಿಕಾರ ಸಿಗಬೇಕು ಅನ್ನುವಂಥ ವಿಚಾರ ಬಂದರೆ ಸ್ವಾರ್ಥದ ವ್ಯವಸ್ಥೆಗೋಸ್ಕರ ಯಾವುದನ್ನು ಕೂಡ ಮಾಡಲಿಕ್ಕೆ ಹೇಸದಂಥ ವಾತಾವರಣ ಇವತ್ತು ಸಮಾಜದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೇವೆ. ಅದು ದುರಂತ ಅಂತ ನಾನು ಭಾವಿಸಿದ್ದೇನೆ. ಹಿಂದೂ ಸಮಾಜಕ್ಕೆ ದೊಡ್ಡದಾಗಿರತಕ್ಕಂಥ ದುರಂತ. ಸಂಘ ಕಲಿಸಿಕೊಟ್ಟಂಥ ವಿಚಾರಗಳನ್ನು ಬಿಟ್ಟು ಸುಳ್ಳು ಹೇಳಿಕೆ ಕೊಡುವಂಥದ್ದು, ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತಕ್ಕಂಥ ಸಂಘದ ಸಿದ್ಧಾಂತ ಯಾವುದಿದೆ ಅವೆಲ್ಲವನ್ನು ಬಿಟ್ಟು ಈ ರೀತಿಯ ಚಟುವಟಿಕೆಗಳನ್ನು ಮಾಡುವಂಥದ್ದು ನಮಗೆಲ್ಲರಿಗೂ ಸಮಾಜದಲ್ಲಿ ನೋವನ್ನು ತಂದಿದೆ. ನಾನು ಕೇಳಿರೋ ಪ್ರಕಾರ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬೆಳೆದಂಥವ್ರು, ಆದರೆ ಇಷ್ಟು ವೈರತ್ವಗಳು ಕೇವಲ ಒಂದು ಚುನಾವಣೆನ ಸರ್. ಸ್ವಾರ್ಥ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ ಚಟುವಟಿಕೆಗಳು ಆಗಿರುವಂಥದ್ದು. ಬೇರೇನು ಇದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. BJPಯನ್ನು ಬಿಟ್ಟು ಹಿಂದುತ್ವದ ಆಧಾರದಲ್ಲಿ ಒಬ್ಬ ಬೆಳೀತಾ ಇದ್ದಾನೆ ಅನ್ನುವಂಥ ಒಂದೇ ಒಂದು ಕಾರಣ. ಖಂಡಿತ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿಂದುತ್ವದ ನಾಯಕನಾಗೋದಕ್ಕೂ ಕೂಡ ಕಷ್ಟ ಇದೆ ಪುತ್ತೂರಲ್ಲಿ. ಹಿಂದೂ ಸಮಾಜವನ್ನು ಸದೃಢಗೊಳಿಸತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ವಿರೋಧ ಇರುವಂಥದ್ದು ಸ್ವಾಭಾವಿಕ. ಆದರೆ ಆ ವಿರೋಧಗಳ ನಡುವೆ ಬೆಳೆಯುವಂಥದ್ದೇ ನಮ್ಮ ಮುಂದೆ ಇರತಕ್ಕಂಥ ಸವಾಲುಗಳು. ಅನೇಕ ಸಂದರ್ಭಗಳಲ್ಲಿ ಹೋರಾಟಗಳ ಮುಖಾಂತರವೇ ಸಂಘಟನೆಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೂಡ ಜೋಡಿಸಿಕೊಂಡವ. ಈ ರೀತಿಯ ಅಪಚಾರಗಳು, ಈ ರೀತಿಯ ಅಪಪ್ರಚಾರಗಳು, ಈ ರೀತಿಯ ವಾಮಾಚಾರಗಳು ಯಾವುದೂ ಕೂಡ ಇದ್ದರೂ ಕೂಡ ಹಿಂದೂ ಸಮಾಜಕ್ಕೋಸ್ಕರ ನಾವು ಮುಂದಿನ ದಿವಸದಲ್ಲಿ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ವಾಮಾಚಾರ ಆಯಿತು, ತಮ್ಮ ಸಹೋದರನ ಮೇಲೆ ದಾಳಿ ಆಯಿತು, ಅದ್ರ ಜೊತೆಗೆ ಎನ್ಕೌಂಟರ್ ಅನ್ನುವಂಥ ಅಸ್ತ್ರ, ಶನಿ ಬಿಡಿಸುವಂಥ ಪ್ರಯತ್ನಗಳು ಕೂಡ ನಡೆದಿತ್ತು. ಅದನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಹೌದು, ಯಾರು ಮಾಡಿದ್ದಾರೆ ಅಂತಕ್ಕಂಥ ಒಂದಷ್ಟು ಗೊಂದಲಗಳಿದ್ದವು ಪುತ್ತೂರಿನಲ್ಲಿ. ಶನಿ ಪೂಜೆಯ ಸಂದರ್ಭದಲ್ಲಿ ಎನ್ಕೌಂಟ್ರು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟವರು ಯಾರು? ಸಾವಿರಾರು ಕಾರ್ಯಕರ್ತರ ಮಾತೆಯರ ಕರಿಮಣಿಯನ್ನು ಕೂಡ ಕಳೆದುಕೊಳ್ಳತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಿದವರು ಯಾರು? ಸುಮಾರು ಜನರು ಬಳ್ಳಾರಿ ಜೈಲಿನಲ್ಲಿ ಆ ಪೂಜೆ ಮಾಡಿದಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ಕಳಿಸುವಂಥ ವ್ಯವಸ್ಥೆಯನ್ನು ಮಾಡಿದವರು ಯಾರು ಅನ್ನತಕ್ಕಂಥ ಒಂದಷ್ಟು ಗೊಂದಲಗಳಿದ್ದವು. ಅದಕ್ಕೆ ಪೂರ್ಣ ಪ್ರಮಾಣದ ತೆರೆಯನ್ನು ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ನಾನೇ ಮಾಡಿದ್ದೇನೆ ಅನ್ನತಕ್ಕಂಥ ಯೋಚನೆ ನಡುವೆ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಅದು ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಸತ್ಯಕ್ಕೆ ಯಾವತ್ತೂ ಕೂಡ ಜಯ ದೊರೀತದೆ ಅನ್ನೋದಕ್ಕೆ ಮೊನ್ನೆಯ ಆ ಹೇಳಿಕೆಯೇ ನಿದರ್ಶನ ಅಂತ ನಾನು ಭಾವಿಸಿದ್ದೇನೆ. ಮುಂದಿನ ದಿವಸದಲ್ಲಿ ಭಗವಂತ ಅವರಿಗೆಲ್ಲರಿಗೂ ಸದ್ಬುದ್ಧಿಯನ್ನು ಕರುಣಿಸಲಿ ಅನ್ನುವಂಥದ್ದೇ ನನ್ನ ಪ್ರಾರ್ಥನೆ. ಎನ್ಕೌಂಟರ್ ವಿಚಾರ ಅಥವಾ ವಾಮಾಚಾರ ಅಥವಾ ಪ್ರಾಣವನ್ನೇ ತೆಗೆಯುವಂಥ ಮಟ್ಟಕ್ಕೆ ಎಲ್ಲವೂ ಕೂಡ ಘಟನೆ ನಡೆದಿದ್ದರೂ ಕೂಡ ಮತ್ತೆ ಯಾಕೆ BJP ಅವಶ್ಯಕತೆ ಗೊತ್ತಿಲ್ಲ ಅವರಿಗೆ. ನೋಡಿ, ನಾನು ಆವಾಗ ಹೇಳಿದಂತೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದವನು. ಈ ಸಮಾಜಕ್ಕೋಸ್ಕರ ನಾವು ಬದುಕಬೇಕು. ಈ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಯ ಬದುಕಿಗೂ ಕೂಡ
ಹೊಸ ಚೈತನ್ಯವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವನಿಗಾಗಿರ್ತಕ್ಕಂಥ ನೋವು ಸಂತೋಷ, ನನ್ನ ನೋವು ಸಂತೋಷ ಅನ್ನತಕ್ಕಂಥ ರೀತಿಯಲ್ಲಿ ಜನರ ಜೊತೆಗೆ ಇರಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಕೆಲಸ ಮಾಡಿದವನು ನಾನು. ಈ ಹಿನ್ನೆಲೆಯಲ್ಲಿ ಪರಿವಾರದ ಅನೇಕ ಸಂಘಟನೆಗಳಲ್ಲಿ ಪಕ್ಷದ ಜೊತೆಗೂ ಕೂಡ 30 ವರ್ಷಗಳಿಂದ ಕೆಲಸ ಕಾರ್ಯವನ್ನು ಮಾಡಿ ತಮ್ಮೆಲ್ಲವನ್ನು ಕೂಡ ಸಮಾಜಕ್ಕೆ ಅರ್ಪಣೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಮಾತೃ ಪಕ್ಷವನ್ನು ಬಿಡತಕ್ಕಂಥ ಯಾವುದೇ ಸಂದರ್ಭಗಳು ಬರುವುದಿಲ್ಲ. ನಾವು ಸಂಘದ ಯೋಚನೆ ಮತ್ತು ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡವನು. ಈ ಹಿನ್ನೆಲೆಯಲ್ಲಿ ನಮಗೆ ಅತ್ಯಂತ ವಿಶ್ವಾಸ ಇದೆ. ಯಾವುದು ತಪ್ಪು ಮಾಡಿದರೂ ಮುಂದಿನ ದಿವಸದಲ್ಲಿ ಸರಿ ಆಗ್ತದೆ ಅಂತಕ್ಕಂಥ ವಿಶ್ವಾಸವೇ ನಮ್ಮನ್ನು ಇವತ್ತು ಮುನ್ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿರೋ ಥರ ಕೆಲವರಲ್ಲಿರುವಂಥ ಪ್ರಶ್ನೆ, ಅರುಣ್ ಕುಮಾರ್ ಪತ್ತಿಲ್ ಅವರು ಹಿಂದೂ ಮುಖಂಡನ ಅಥವಾ BJP ಮುಖಂಡನ ಅಂತೇಳಿ? ಖಂಡಿತ ನಾನು ಹಿಂದುತ್ವಕ್ಕೆ ನನ್ನ ಮೊದಲ ಆದ್ಯತೆ. ಯಾವುದೂ ಇದ್ದರೂ ಕೂಡ ನಮ್ಮ ಧರ್ಮ ಹಿಂದುತ್ವ ಉಳಿದರೆ ಮಾತ್ರ ನಾವು ಈ ಸಮಾಜದಲ್ಲಿ ಬದುಕಲಿಕ್ಕೆ ತಲೆ ಎತ್ತಿ ನಡೆಯುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಆ ಹಿನ್ನೆಲೆಯಲ್ಲಿ ನನ್ನ ಪ್ರಥಮ ಆದ್ಯತೆ ಹಿಂದುತ್ವವೇ, ಅದರಲ್ಲಿ ಯಾವುದೇ ಮಾತಿಲ್ಲ. ಎರಡನೇದು ಬೇರೆ ಯಾವುದಿದ್ರೂ ಕೂಡ ಎರಡನೇದು. ಅಲ್ಲ, ಈ ಹಿಂದುತ್ವದ ಅಜೆಂಡವನ್ನು ಇಟ್ಟುಕೊಂಡು ಅದು ಕೂಡ ಒಂದು ಸಮಾಜದಲ್ಲಿ ಶಾಸಕನಾಗಿ ಅಥವಾ ಸಂಸದನಾಗಿ ಲೀಡ್ ಮಾಡೋದಕ್ಕಾಗುತ್ತೆ ಸರ್? ಖಂಡಿತ ಮಾಡ್ಬೋದು. ಏನು ಮಾಡದೆ? ಅಂದರೆ ಎಲ್ಲ ಜಾತಿಯವರನ್ನು ಕೂಡ ಒಟ್ಟಾಗಿ ತೆಗೆದುಕೊಳ್ಳುವಂಥ ಮಾಡ್ಬೋದು. ಏನು ಮಾಡದೆ ಏನೂ ಸಮಸ್ಯೆ ಇಲ್ಲ. ಹಿಂದುತ್ವದ ಜೊತೆಗೆ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ಯೋಚನೆಯ ನಡುವೆ ನಮ್ಮ ಕೆಲಸ ಕಾರ್ಯಗಳು ನಡೆದಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತಗಳು ನಮಗೆ ಪ್ರಾಪ್ತಿಯಾಗಿದೆ. ಮೊನ್ನೆಯ ಚುನಾವಣೆಯ ಸಂದರ್ಭದಲ್ಲಿ ಅವರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಜನತೆಯ ಮುಂದೆ ಇತ್ತು. ಇವತ್ತು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಕೇಸರಿಯ ಜೊತೆಗೆ ಈ ಸಮಾಜಕ್ಕೆ ಸಮರ್ಪಣೆ ಮಾಡಿಕೊಂಡವರು. ಕೇಸರಿಗೆ ಒಂದು ಕ್ಷಣ ನೋವಾದರೂ ಕೂಡ ಅವರಿಗೆ ಅದು ಆಗಿರತಕ್ಕಂಥ ನೋವು ಅನ್ನತಕ್ಕಂಥ ಮಾನಸಿಕತೆಯ ಜೊತೆಗೆ ಬೆಳೆದು ಬಂದವರು. ಈ ಹಿನ್ನೆಲೆಯಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿ ರಾಜಕಾರಣ ಮಾಡೋದಕ್ಕೆ ಏನೂ ಸಮಸ್ಯೆ ಇಲ್ಲ. ಈ ಪುತ್ತಿಲ ಪರಿವಾರ ಲೋಗೋ ಲಾಂಚ್ ವೇಳೆ ಅರುಣ್ ಕುಮಾರ್ ಪತ್ತಿಲ್ ಅವರು ಹೇಳಿರ್ತಾರೆ, ಪುತ್ತಿಲ ಪರಿವಾರ ಅನ್ನುವಂಥದ್ದು ಕೇವಲ ಸಂಘಟನಾತ್ಮಕವಾಗಿರುವಂಥದ್ದು ಅಥವಾ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಅಂತ ಹೇಳಿ. ಹೀಗಿದ್ರೂ ಕೂಡ ಮತ್ತೆ ಚುನಾವಣೆ ವಿಚಾರವನ್ನು ಇಟ್ಟುಕೊಂಡು ಯಾಕೆ ಬರ್ತೀರಾ ಅದೇ ಪುತ್ತಿಲ ಪರಿವಾರದಿಂದ? ನೋಡಿ, ಚುನಾವಣೆಯ ನಂತರದ ದಿವಸಗಳಲ್ಲಿ ನಾವು ಮೊನ್ನೆ 100 ದಿವಸಗಳು ಆಗಿರತಕ್ಕಂಥ ಸಂದರ್ಭದಲ್ಲಿ ಕಾರ್ಯಕರ್ತರ ಜೊತೆಗೆ ಒಂದು ಸಮಾವೇಶವನ್ನು ಮಾಡಿದ್ದೆವು, ಎಲ್ಲ ಬೂತು ಪ್ರತಿನಿಧಿಗಳನ್ನು. ಆ 100 ದಿವಸಗಳಲ್ಲಿ ಸುಮಾರು 5 ಲಕ್ಷದಷ್ಟು ಆರ್ಥಿಕ ಸಹಕಾರವನ್ನು ನಾವು ಕ್ಷೇತ್ರದ ಜನರಿಗೆ, ನೋವಲ್ಲಿರುವವರಿಗೆ, ಅಶಕ್ತರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆವು. ಮತ್ತು ಸುಮಾರು 5 ಲಕ್ಷದ ಸಾಹಿತ್ಯಗಳನ್ನು, ಅದು ಅನೇಕ ರೀತಿಯ ಯಾವುದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಇರ್ಬೋದು ಅಥವಾ ಶೋಷಿತರಿಗೆ ಅನುಕೂಲವಾಗತಕ್ಕಂಥ ರೀತಿಯಲ್ಲಿ ಸುಮಾರು 10 ಲಕ್ಷ ರೂಪಾಯಿಯ ಸಹಕಾರವನ್ನು ನಾವು ಸಂಘಟನೆಯ ಮುಖಾಂತರ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸದಲ್ಲಿ ಕೂಡ ಸಂಘಟನಾತ್ಮಕವಾಗಿ ಬೆಳೀಲಿಕ್ಕೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ವಾತಾವರಣ ಇರಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಾವು ಪರಿವಾರ ಸಂಘಟನೆಯನ್ನು ಮಾಡಿರುವಂಥದ್ದು. ಆದರೆ ಮೊನ್ನೆಯ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲೇಬೇಕಿತ್ತು, ಇಲ್ಲದಿದ್ದರೆ ಅಲ್ಲಿ ಕಾಂಗ್ರೆಸ್ ಗೆಲ್ತಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ನಾವು ಚುನಾವಣೆಗೆ ಹೋಗ್ತೇವೆ ಹೊರತು ಚುನಾವಣೆ ಒಂದೇ ಈ ಪರಿವಾರದ ಯೋಚನೆ ಅಲ್ಲ. ಹಾಗಾದರೆ ಗ್ರಾಮ ಪಂಚಾಯತ್ ಚುನಾವಣೆ ಅನ್ನುವಂಥದ್ದು ಪುತ್ತಿಲ ಪರಿವಾರಕ್ಕೆ ಬರೀ ಅನಿವಾರ್ಯ. ಹಿಂದುತ್ವವನ್ನು ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥ ಯೋಚನೆಯಲ್ಲಿ ನಮಗೆ ಕ್ಷೇತ್ರವನ್ನು ಆ ಬೂತನ್ನು ಉಳಿಸಿಕೊಳ್ಳತಕ್ಕಂಥ ಅನಿವಾರ್ಯ ಸಂದರ್ಭ ಬಂದಿತ್ತು. ಹರಿಯಾಪು ಮತ್ತು ನಿಡ್ಪಳ್ಳಿ 2 ಕ್ಷೇತ್ರಗಳು ಹೌದು ಬಿಜೆಪಿಯ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರಗಳು. ಹೌದು, ಪುತ್ತಿಲ ಪರಿವಾರ ಅನ್ನುವಂಥದ್ದು ಎಂಟ್ರಿ ಆದ ಬಳಿಕ ಒಂದು ಕ್ಷೇತ್ರ ಅದು ಕಾಂಗ್ರೆಸ್ಗೆ ಹೋಗುತ್ತೆ, 2 ಕ್ಷೇತ್ರಗಳು ಕೂಡ ಬಿಜೆಪಿ ತೆಕ್ಕೆಯಿಂದ ಕೈಜಾರಿ ಹೋಗುತ್ತೆ. ಇದು ಅನಿವಾರ್ಯ ಸರ್? ಅಲ್ಲ, ಚುನಾವಣೆಯಲ್ಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿರ್ತಕ್ಕಂಥ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳು ಈ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿಯಾದವು. ಆರ್ಯಾಪನಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡದಿದ್ದರೆ ಕಾಂಗ್ರೆಸ್ ಒಂದೇ ಬರ್ತಿತ್ತು. 2 ಗ್ರಾಮ ಪಂಚಾಯತಿಗಳಲ್ಲಿ ನಿಡಪೋಳಿಯಲ್ಲಿ ಕೂಡ ಹಾಗೆ ನಾವು ಕಳೆದ ಬಾರಿಯ ಅಭ್ಯರ್ಥಿ ನಮ್ಮ ಗೆದ್ದ ಅಭ್ಯರ್ಥಿಗಿಂತ ಜಾಸ್ತಿ ಓಟು ನಮಗೆ ಬಂದಿದೆ. ಕಾಂಗ್ರೆಸ್ಸಿನ ಶಾಸಕರು ಬಂದು ವಿವಿಧ ರೀತಿಯ ಆಶ್ವಾಸನೆಗಳನ್ನು ಕೊಡತಕ್ಕಂಥ ಒಂದು ವ್ಯವಸ್ಥೆ ಅಡಿಯಲ್ಲಿ ಒಂದು ಸಣ್ಣದಾಗಿರತಕ್ಕಂಥ ವ್ಯತ್ಯಾಸಗಳಲ್ಲಿ ಅಲ್ಲಿ ಸೋಲಾಗಿದೆ ಹೊರತು ನಿಜವಾಗಿ ಆದರೆ ಅಲ್ಲಿ ಗೆಲುವೇ ಆಗಿದೆ. ಈ ಹಿನ್ನೆಲೆಯಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂಥ ಸನ್ನಿವೇಶ ನಿರ್ಮಾಣ ಆಯಿತು. ಆ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದೆ. ಹಾಗಾದರೆ ತಮ್ಮ ಪ್ರಕಾರ ಪುತ್ತೂರಲ್ಲಿ BJP ಅನ್ನುವಂಥದ್ದು ಮುಳುಗ್ತಾ ಇರುವಂಥ ಹಡಗು ಅಂತ ಅನಿಸ್ತಾ ಇದೆ? ಆ ರೀತಿ ನನಗೇನು ಅನ್ನಿಸ್ತಾ ಇಲ್ಲ.
ಅಲ್ಲ, ಅನಿವಾರ್ಯವಾಗಿ ಪುತ್ತಿಲ ಪರಿವಾರನೇ ಮುಂದಾಗ್ತಾ ಇದೆ ಬಿಜೆಪಿ ರಕ್ಷಣೆಗೆ. ಅಲ್ಲ, ಈ ವ್ಯವಸ್ಥೆಯನ್ನ ಕಾರ್ಯಕರ್ತರ ಜೊತೆಗೆ ಇರತಕ್ಕಂಥ ಸನ್ನಿವೇಶವನ್ನ ಮುಂದಿನ ದಿವಸದಲ್ಲಿ ಕೂಡ ಮುಂದುವರಿಸಿಕೊಂಡು ಹೋದರೆ, ಕಾರ್ಯಕರ್ತರ ಭಾವನೆಗಳಿಗೆ ಬೆಲೆ ಕೊಡತಕ್ಕಂಥ ವಾತಾವರಣ ಪಕ್ಷದಲ್ಲಿ ಬಂದರೆ, ಈ ರೀತಿಯ ಚಟುವಟಿಕೆಗಳು ಮುಂದಿನ ದಿವಸದಲ್ಲಿ ಕೂಡ ಮುಂದುವರಿಸಿಕೊಂಡು ಹೋಗ್ತವೆ. ಅದಕ್ಕೋಸ್ಕರ ನಮ್ಮೆಲ್ಲರ ಆಗ್ರಹ ಇರುವಂಥದ್ದು, ಹಿರಿಯರದು, ಸಂಘದ್ದು, ಎಲ್ಲರದ್ದು ಕೂಡ ಆಗ್ರಹ ಇರುವಂಥದ್ದು, ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅನ್ನುವತಕ್ಕಂಥ ಯೋಚನೆ ಅಡಿಯಲ್ಲಿ ಈ ರೀತಿಯ ಬೆಳವಣಿಗೆಗಳು ಆಗಿರುವಂಥದ್ದು. ಸೊ ಒಟ್ಟಾರೆಗೆ ನೋಡೋದಾದ್ರೆ ಈ ವ್ಯವಸ್ಥೆಯನ್ನು ಸರಿ ಮಾಡುವಂಥ ನಿಟ್ಟಿನಲ್ಲಿ ಪುತ್ತೂರಲ್ಲಿ ಧರ್ಮದ ಒಳಗಡೆ ರಾಜಕೀಯವನ್ನು ಅರುಣ್ ಕುಮಾರ್ ಪುತ್ತಿಲ್ ಅವರು ತಂದ್ರ ಅಂತ ಹೇಳಿ? ಖಂಡಿತ ಇಲ್ಲ. ಧರ್ಮದ ಒಳಗೆ ರಾಜಕೀಯವನ್ನು ತರುವಂಥ ವ್ಯವಸ್ಥೆ ಇಲ್ಲ. ಯಾವತ್ತೂ ಕೂಡ ಪುತ್ತೂರು ಕ್ಷೇತ್ರ ಹಿಂದುತ್ವದ ಕ್ಷೇತ್ರ. ಯಾವತ್ತೂ ಕೂಡ ಹಿಂದುತ್ವಕ್ಕೆ ಅಲ್ಲಿ ಸೋಲೇ ಆಗಿಲ್ಲ. ಮಾತೋಬಾರ ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ಹಿಂದುತ್ವಕ್ಕೆ ಸೋಲಾಗಿಲ್ಲ. ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಮಾತೃಪಕ್ಷದವರು ಮಾಡಿರತಕ್ಕಂಥ ಎಡವಟ್ಟಿನಿಂದಾಗಿ ಹಿಂದುತ್ವಕ್ಕೆ ಸೋಲಾಯಿತು ಹೊರತು, ಇಲ್ಲದಿದ್ದರೆ ಇದೆಲ್ಲ ಕಾಂಗ್ರೆಸ್ಸಿಗೆ ಸಿಕ್ಕಿರ್ತಕ್ಕಂಥ ತಾತ್ಕಾಲಿಕ ಗೆಲುವು ಅಷ್ಟೇ. ಈಗ ಮುಂದಿನ ದಿನಗಳಲ್ಲಿ MP ಟಿಕೆಟ್ ಆಗಿ ಅರುಣ್ ಕುಮಾರ್ ಪುತ್ತಿಲ್ ಅವರು ನಿಲ್ತಾರೋ ಇಲ್ಲ, ಒಂದೇ ಮಾತಲ್ಲಿ ಹೇಳೋದಾದ್ರೆ? ಖಂಡಿತ ಆ ಪ್ರಶ್ನೆಗೆ ನಾನು ಉತ್ತರ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಚುನಾವಣೆಗಳಿಗೆ ಒಂದಷ್ಟು ದಿವಸಗಳಿದೆ, ಇನ್ನೂ ಕೂಡ ದಿವಸಗಳಿದೆ. ಆದರೂ ಕೂಡ ಕೊನೆಯ ಖಂಡಿತ ಇಲ್ಲ. ಆ ಗಳಿಗೆಗಳು, ಆ ಸಂದರ್ಭಗಳು ಮತ್ತು ಸನ್ನಿವೇಶಗಳು ಏನು ಬೇಕಿದ್ರೂ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರು MP ಆಗ್ತಾರೆ, ಯಾರಿಗೆ ಟಿಕೆಟ್ ಸಿಗ್ತದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಪ್ರಕಟಗೊಳ್ಳುತ್ತೆ ಹೊರತು, ಇವತ್ತು ಯಾರೂ ಕೂಡ ಅದನ್ನು ಸಮರ್ಥನೆ ಮಾಡತಕ್ಕಂಥ ಮತ್ತು ಇವರೇ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ವಿಚಾರದಲ್ಲಿ ಯಾರೂ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಒಂದು BJPಯಿಂದ ನಳಿನ್ ಅವರಿಗೂ ಕೂಡ ಅವಕಾಶ ಸಿಗ್ಬೋದು, ಅಥವಾ ಅವರ ಬದಲಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೂ ಕೂಡ ಸಿಗ್ಬೋದು. ಈ ಸಂದರ್ಭದಲ್ಲಿ ಅದೇನು ನಾನು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಸಿಗೋದಿಲ್ಲ, ನಳಿನ್ ಅವರಿಗೆ ಕೊಡ್ತಾರೆ, ಇದು ಪಕ್ಷದ ತೀರ್ಮಾನ ಅಂತ ಹೇಳಿದರೆ ಇದಕ್ಕೆ ತಾವು ಒಪ್ಕೊಳ್ತೀರಾ ಸರ್? ಖಂಡಿತ. ನಾವು ನಳಿನ್ ಕುಮಾರ್ ಕಟೀಲ್ ಅವರನ್ನು ಪರ್ಸನಲ್ ಆಗಿ ನಾವು ವಿರೋಧ ಮಾಡುವಂಥ ವ್ಯವಸ್ಥೆ ಇಲ್ಲ. ಯಾಕಂತ ಹೇಳಿದರೆ, ಮೊನ್ನೆ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು, ಅಲ್ಲಿ ಆ ಪಕ್ಷದ ಒಳಗೆ ಇರತಕ್ಕಂಥ ಹಿರಿಯರು ಮಾಡಿರ್ತಕ್ಕಂಥ ತಪ್ಪು ಹೆಜ್ಜೆಗಳು, ಆ ಸ್ವಾರ್ಥದ ವ್ಯವಸ್ಥೆಯಿಂದಾಗಿ ಅಲ್ಲಿ ಸೋಲಾಯಿತು. ಈ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಸರಿಪಡಿಸಿದರೆ ನಮಗೇನು ಯಾರಿಗೂ ಯಾರೊಳಗೆ ಕೂಡ ಗೊಂದಲಗಳಿಲ್ಲ, ಯಾರದು ಕೂಡ ಮನಸ್ತಾಪ ಇಲ್ಲ. ಹಿಂದೆ ಇದ್ದಂಥ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸ್ಬೋದು, ಹಿಂದುತ್ವದ ವ್ಯವಸ್ಥೆಯ ಅಡಿಯಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೆಜ್ಜೆ ಇಡಬಹುದು ಅನ್ನತಕ್ಕಂಥ ವಿಶ್ವಾಸದ ಜೊತೆಗೆ ಮೊನ್ನೆ ಚುನಾವಣೆ ನಡೆದಿರುವಂಥದ್ದು. ಸೊ ಒಂದರ್ಥದಲ್ಲಿ ಹೇಳೋದಾದರೆ ಪುತ್ತಿಲ ಪರಿವಾರವನ್ನು ಬದಿಗೆ ಸರಿಸಿ ಮತ್ತೆ ಮಾತೃಪಕ್ಷದಲ್ಲಿ ತನ್ನ ತಾಯಿಗೋಸ್ಕರ ದುಡಿತಾನ ಅರುಣ್ ಕುಮಾರ್ ಪುತ್ತಿಲ್ ಅವರು. ಎಲ್ಲ ವ್ಯವಸ್ಥೆಗಳು ಸರಿಯಾದರೆ ಎಲ್ಲರೂ ಕೂಡ ಆ ವ್ಯವಸ್ಥೆಯ ಜೊತೆಗೆ ಬರುವಂಥದ್ದು ಅನಿವಾರ್ಯ. ವ್ಯವಸ್ಥೆಗೆ ಮುಳ್ಳಾಗಿರುವಂಥವ್ರು ಯಾರು ಸರ್ ಹಾಗಾದರೆ ತಮ್ಮ ಪ್ರಕಾರ? ಎಲ್ರಿಗೂ ಗೊತ್ತಿರ್ಬೋದು, ಒಂದು 10 ಜನರು ಮಾಡಿರ್ತಕ್ಕಂಥ ತಪ್ಪು ಕೆಲಸಗಳು, ಆ ಎಡವಟ್ಟುಗಳು ಇವತ್ತು ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ 10 ಜನರ ಹೆಸರು ಏನಾದರೂ ಹೇಳಬಹುದು? ಅದು ಹೇಳಿ ಅದು ಗೊತ್ತಿದೆ ಎಲ್ರಿಗೂ ಕೂಡ, ಅದನ್ನು ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ. ಪುತ್ತೂರಲ್ಲಿ ಆಕ್ಚುಲಿ ಇದೇ ನಡೀತಾ ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ನಮ್ಮ ಹಿರಿಯರಿಗೆ ಗೊತ್ತಿದೆ. ಅಲ್ಲ, ಪುತ್ತೂರಲ್ಲಿ ಆಕ್ಚುಲಿ ಇದೇ ನಡೀತಾ ಇರುವಂಥದ್ದು. ಅಶೋಕ್ ಕುಮಾರ್ ರೈ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ, ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ, ಅರುಣ್ ಕುಮಾರ್ ಪುತ್ತಿಲ್ ಅವರು ಕೂಡ ಇದೇ ಮಾತನ್ನು ಹೇಳ್ತಾರೆ. ಎಲ್ರಿಗೂ ಗೊತ್ತಿರುವಂಥ ವಿಚಾರ ಅಲ್ಲ. ಯಾರು ಸರಿ ಮಾಡಬೇಕಾ ಅವರಿಗೆ ಗೊತ್ತಿದ್ರೆ ಅದನ್ನು ಸರಿ ಮಾಡೋದಕ್ಕೆ ಸುಲಭ ಸಾಧ್ಯ ಆಯ್ತಲ್ಲ, ಮಾರ್ಗ ಸುಲಭವಾಗಿ ಅವರಿಗೆ ಕಂಡುಕೊಳ್ಬೋದು. ಈ ಹಿನ್ನೆಲೆಯಲ್ಲಿ ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಎಲ್ಲರ ಜೊತೆಗೆ ಇದೆ. ಒಟ್ಟಿನಲ್ಲಿ ಈ ಮಾರ್ಗ ಸರಿಯಾಗುವಂಥ ವ್ಯವಸ್ಥೆಯಲ್ಲಿ ಪುತ್ತೂರಿನ ಜನರು ಅದೇ ಕಳಪೆ ರಸ್ತೆಯಲ್ಲಿ ಹೋಗಬೇಕಂತ ಹಿಂದುತ್ವವನ್ನು ಬಿಟ್ಟು ಕೊಡಲಿಕ್ಕೆ ಯಾವತ್ತೂ ಕೂಡ ಪುತ್ತೂರಿನ ಜನ ಆಸ್ಪದವನ್ನೇ ಕೊಡುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಹಿಂದುತ್ವ ಮತ್ತೆ ಹಿಂದೂ ಸಮಾಜ ಗಟ್ಟಿಯಾಗಿ ಬೆಳಿಬೇಕು, ಹಿಂದೂ ಸಮಾಜ ಎಲ್ಲರೂ ಕೂಡ ತಲೆ ಎತ್ತಿ ನಡೆಯತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಅಂತಕ್ಕಂಥ ಯೋಚನೆಯಲ್ಲಿ ಮುಂದಿನ ದಿವಸದಲ್ಲಿ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಪುತ್ತೂರಿನ ಜನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಓಕೆ, ಈಗ ಪುತ್ತೂರು ವಿಚಾರವನ್ನು ಬಿಟ್ಟು ಮುಂದೆ ಹೋಗೋದಾದ್ರೆ ಸರ್, ಧರ್ಮಸ್ಥಳದಲ್ಲಿ ನಡೆದಂಥ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುತ್ತಿಲ್ ಅವರ ನಿಲುವು ಯಾವ ಥರ ಇದೆ? ಸೌಜನ್ಯ ಅತ್ಯಾಚಾರ ಮಾಡಿ ಕೊಲೆ ನಡೆದಿರ್ತಕ್ಕಂಥ ಆ ಸಂದರ್ಭಗಳಲ್ಲಿ ನಾವು ಕೂಡ ಪುತ್ತೂರಿನಲ್ಲಿ ಹೋರಾಟವನ್ನು ಮಾಡಿದ್ದೇವೆ, ಇದಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನುವಂಥದ್ದು. ಆದರೆ ಅನಂತರದ ದಿವಸಗಳಲ್ಲಿ ಸಂತೋಷ್ ರಾವ್ ಅನ್ನತಕ್ಕಂಥ ವ್ಯಕ್ತಿಯನ್ನು ಆರೋಪಿಯನ್ನಾಗಿ ಮಾಡಿ ಸುಮಾರು 6 ವರ್ಷಗಳ ಕಾಲ ಜೈಲಿನಲ್ಲಿ ಅವರನ್ನು ಹಾಕಿ ಚಿತ್ರಹಿಂಸೆಯನ್ನು ನೀಡಿ ಮತ್ತೆ 11 ವರ್ಷ ಮತ್ತೆ 5 ವರ್ಷ ಕಳೆದು ಅವರು ನಿರ್ದೋಷಿ ಅಂತೇಳಿ ನ್ಯಾಯಾಲಯ ತೀರ್ಪು ಕೊಡುತ್ತೆ. ಅದರಿಂದ ಇವತ್ತು ಎಲ್ರಿಗೂ ಕೂಡ ನೋವಾಗಿದೆ. ಒಬ್ಬ
ಸೌಜನ್ಯ ಅನ್ನತಕ್ಕಂಥ ಒಬ್ಬ ಸಹೋದರಿಗೆ ಈ ರೀತಿಯ ಸಾವು ಬಂದಿರೋದಕ್ಕೆ ನ್ಯಾಯವನ್ನು ಕೊಡಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈಗಾಗಲೇ ಹೋರಾಟಗಳು ಕಾವುಗಳು ಏರ್ತಾ ಇದೆ. ನಾವು ಕೂಡ ಮೊನ್ನೆ ದೊಡ್ಡದಾಗಿರ್ತಕ್ಕಂಥ ಹೋರಾಟವನ್ನು ಪುತ್ತೂರಿನಲ್ಲಿ ಕೂಡ ಮಾಡಿದ್ದೇವೆ. ನನ್ನ ಆಗ್ರಹ ಇರುವಂಥದ್ದು ಎಷ್ಟೇ, ಆ ಕೊಲೆ ಆಗಿರತಕ್ಕಂಥ ಸಂದರ್ಭದಲ್ಲಿ ಯಾರು ಅಧಿಕಾರಿಗಳು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅವರೆಲ್ಲರನ್ನ ಮತ್ತೆ SITಯ ಮುಖಾಂತರ ಮರುತನಿಖೆ ಮಾಡಬೇಕು. ಮಂಪರು ಚಿಕಿತ್ಸೆಯನ್ನು ಕೊಟ್ಟು ಯಾರು ಅದನ್ನು ಮಾಡಿದ್ದಾರೆ ಅನ್ನತಕ್ಕಂಥ ಸತ್ಯಾಸತ್ಯತೆಯನ್ನು ಹೊರಬಾಯಿಂದಲೇ ಹೊರತೆಗಿಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಇವತ್ತು ಕೂಡ ನಂದು ಕೂಡ ಯೋಚನೆ ಅದೇ ಇದೆ. ಸೌಜನ್ಯ ಸಾವಿಗೆ ನ್ಯಾಯ ದೊರಕಲೇಬೇಕು, ಅದಕ್ಕೆ ಹೋರಾಟಗಳು ಆಗಲೇಬೇಕು. ಅಂದರೆ ಈಗ ತಮ್ಮ ಅರ್ಥದಲ್ಲಿ ಈಗ ನಡೀತಾ ಇರುವಂಥ ಹೋರಾಟಗಳು ಯಾರ ವಿರುದ್ಧ ಸರ್? ಇದು ವಿರುದ್ಧ ಅನ್ನುವಂಥದ್ದು ಅಲ್ಲ. ಹೋರಾಟಗಳು ಅಂತ ಹೇಳಿದ ಕ್ಷಣ ಸೌಜನ್ಯನ ಆ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ಹೋರಾಟ ಆಗಿರುವಂಥದ್ದು. ಇದಕ್ಕೆ ನ್ಯಾಯ ಸಿಕ್ಕಿದ್ರೆ, ಇದು ಯಾರು ಇದರ ಆರೋಪಿಗಳು ಯಾರು ಅನ್ನುವಂಥ ಸತ್ಯಾಸತ್ಯತೆ ಹೊರಗೆ ಬಂದರೆ ಮುಂದಿನ ದಿವಸದಲ್ಲಿ ಈ ರೀತಿಯ ಘಟನೆಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಇದಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆ ಇದು ಯಾರ ವಿರುದ್ಧ ಅನ್ನುವಂಥದ್ದಲ್ಲ. ಇವತ್ತು ಆಗಿರುವಂಥ ಹೋರಾಟಕ್ಕೂ ಸೌಜನ್ಯನ ಸಾವಿಗೆ ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆ ಅಡಿಯಲ್ಲಿ ಹೋರಾಟಗಳು ನಡೀತಾ ಇದೆ. ಈಗ BJPಯಿಂದಲೂ ಕೂಡ ಈ ವಿಚಾರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈ ಹೋರಾಟ ನ್ಯಾಯಯುತವಾಗಿ ಇದೆ ಅಂತ ಹೇಳ್ತೀರಾ? BJP ಹೋರಾಟ ನೋಡಿ, ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಭಾರತೀಯ ಜನತಾ ಪಕ್ಷದವರು ಕೂಡ ಈ ಹೋರಾಟವನ್ನು ಕೈಗೊಂಡ್ರೆ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡಿ ಆ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ಬೋದು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರು ಕೂಡ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಇದೊಂದು ತಾರ್ಕಿಕ ಅಂತ್ಯವನ್ನು ಕಾಣ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಹಲವರ ಅಭಿಪ್ರಾಯಗಳು ಇರುವಂಥದ್ದು, BJPಯವರು ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ BJP ಆಡಳಿತದಲ್ಲಿರುವಾಗಲೇ ಈ ಘಟನೆ ನಡೆದಿರುವಂಥದ್ದು, ಸದಾನಂದಗೌಡರು ಮುಖ್ಯಮಂತ್ರಿ ಆಗಿರುವಂಥ ವೇಳೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ರಾಜಕೀಯ ಲಾಭಕ್ಕೋಸ್ಕರ ಹೋರಾಟ ಕೇಳ್ತಾ ಇದೆ. ಆ ರೀತಿಯ ವ್ಯವಸ್ಥೆಗಳು ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇವತ್ತು ಸಾಮಾಜಿಕ ಜವಾಬ್ದಾರಿ BJPಯವರಿಗೂ ಕೂಡ ಇದೆ. ಇದಕ್ಕೆ ನ್ಯಾಯ ದೊರಕಿಸಿಕೊಡತಕ್ಕಂಥ ಕರ್ತವ್ಯ ಕೂಡ ಅವರದಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿ ಇದನ್ನು ತನಿಖೆಯನ್ನು ಮಾಡ್ಬೋದು ಅನ್ನತಕ್ಕಂಥ, ಇದಕ್ಕೆ ಈ ಸಾವಿಗೊಂದು ನ್ಯಾಯ ದೊರಕಿಸಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಈಗ ಮೊನ್ನೆ ಪುತ್ತೂರಲ್ಲೂ ಕೂಡ ತಾವು ಪ್ರತಿಭಟನೆಯನ್ನು ನಡೆಸಿದ್ದೆ. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಸೌಜನ್ಯ ತಾಯಿ ಭೇಟಿ ಆಗಲಿಲ್ಲ, ಬರಲಿಲ್ಲ ಅನ್ನುವಂಥ ಮಾತಿತ್ತು. ನಾವು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಥಮವಾಗಿ ಆಮಂತ್ರಣ ಅವರಿಗೆ ಸೌಜನ್ಯ ತಾಯಿಗೆ ಕೊಟ್ಟಿದ್ದೇವೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ದೊಡ್ಡದಾಗಿರತಕ್ಕಂಥ ಸಂಖ್ಯೆಯಲ್ಲಿ ಪ್ರತಿಭಟನೆ ನಡೀತದೆ, ನೀವು ಬರಬೇಕು ಅಂತಕ್ಕಂಥ ಅವರಿಗೆ ಪತ್ರವನ್ನು ಕೊಟ್ಟಿದ್ದೆವು. ಆದರೆ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದ್ದು. ಆದರೆ ಕೊನೆಯ ಗಣಿಗೆಯಲ್ಲಿ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಏನು ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ, ಕಾರ್ಯಕ್ರಮಗಳ ಒತ್ತಡದಿಂದಲೋ ಅಥವಾ ಇನ್ನಿತರ ಏನು ಅಂತ ಗೊತ್ತಿಲ್ಲ. ಅಂತೂ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ಎಲ್ಲರೂ ಪುತ್ತೂರಿನ ಮಹಾಜನತೆ ಅದಕ್ಕೆ ಸಪೋರ್ಟನ್ನು ಕೊಟ್ಟಿದ್ದಾರೆ, ಬಂದು ಮಾಡಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮದು ಏನಿದ್ರೂ ನಮ್ಮ ಯೋಚನೆ ಸೌಜನ್ಯನ ಸಾವಿಗೆ ನ್ಯಾಯ ಕೊಡಬೇಕು ಅನ್ನತಕ್ಕಂಥ ಒಂದೇ ಒಂದು ಯೋಚನೆಯ ನಡುವೆ ನಮ್ಮ ಕಾರ್ಯಕ್ರಮ ನಡೆದಿದೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಮತ್ತು ತಮ್ಮ ಸಂಬಂಧದ ಕುರಿತಾಗಿ ಚೆನ್ನಾಗಿದೆ, ನಮ್ಮ ಸಂಬಂಧ ಏನು ಚೆನ್ನಾಗಿದೆ. ಆದರೆ ಅವರನ್ನು ಮೊನ್ನೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿಲ್ಲ ಅನ್ನೋಂಥ ಕಾರ್ಯಕ್ರಮಕ್ಕೆ ನಾವು ಸೌಜನ್ಯನ ಪರವಾಗಿ ಕಾರ್ಯಕ್ರಮ ಮಾಡೋದ್ರಿಂದ ಅವರ ತಾಯಿಯನ್ನು ಆಹ್ವಾನ ಮಾಡಬೇಕು ಅಂತಕ್ಕಂಥ ಯೋಚನೆ ನಮ್ಮ ಹಿರಿಯರದು ಸಂಘಟನೆಯವ್ರದ್ದು. ಈ ರೀತಿಯಾಗಿ ಅವರನ್ನು ಸೌಜನ್ಯನ ತಾಯಿಯನ್ನೇ ಆ ಕಾರ್ಯಕ್ರಮಕ್ಕೆ ಬರೆಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಅವರ ತಾಯಿಯನ್ನು ಕರೆದಿದ್ದೇವೆ, ಬಿಟ್ಟರೆ ಬೇರೇನೇ ಇಲ್ಲ. ಓಕೆ. ಈ ಹಿಂದುತ್ವದ ವಿಚಾರವನ್ನು ನೋಡೋದಾದರೆ ಪ್ರಮೋದ್ ಮುತಾಲಿಕ್ ಅವರಾಗಿರ್ಬೋದು, ಸತ್ಯಜಿತ್ ಸುರತ್ಕಲ್ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಹಿಂದುತ್ವಕ್ಕಾಗಿ ಹೋರಾಡ್ತಾರೆ, ಆದರೆ ಪಕ್ಷದಿಂದ ಎಲ್ಲರನ್ನೂ ಕೂಡ ಹೊರಗಿಡ್ತಾರೆ. ಸೊ ಅದೇ ಸಾಲಲ್ಲಿ ದುರಂತ ನಾಯಕನಾಗಿ ಅರುಣ್ ಕುಮಾರ್ ಪುತ್ತಿಲ್ ಅವರೇನಾದರೂ ಸೇರ್ತಾರೆ? ಖಂಡಿತ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಕೂಡ ದುರಂತ ನಾಯಕನಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಸುಮಾರು 10-30 ವರ್ಷದಿಂದ ಸಂಘಟನೆ ಸಮಾಜಕ್ಕೆ ಕೆಲಸ ಮಾಡಿದ್ದೇನೆ. ಅದು ಎಲ್ರಿಗೂ ಕೂಡ ಗೊತ್ತಿದೆ, ಸಂಘದವರಿಗೆ, ಪಕ್ಷಕ್ಕೆ, ಸಂಘಟನೆ ಎಲ್ಲದಕ್ಕೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಆ ರೀತಿಯ ಘಟನೆಗಳು ಆಗಲಿಕ್ಕಿಲ್ಲ ಅನ್ನತಕ್ಕಂಥ ವಿಶ್ವಾಸ ನನಗಿದೆ. ಯಾವತ್ತೂ ಕೂಡ ನನ್ನ ಕೊನೆಯ ಉಸಿರಿರೋ ತನಕ ನಾನು ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದಕ್ಕೋಸ್ಕರ ಕೆಲಸವನ್ನು ಮಾಡ್ತೇನೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ. ಇದೇ ಹುಮ್ಮಸ್ಸು ಮಿಕ್ಕ ನಾನೀಗ ತಾನೇ ಹೇಳಿರುವಂಥ ಹೆಸರುಗಳಲ್ಲೂ ಕೂಡ ಇತ್ತು. ಸತ್ಯಜಿತ್ ಆಗಿರ್ಬೋದು, ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಆಗಿರ್ಬೋದು, ಅಥವಾ ಪ್ರಮೋದ್ ಮುತಾಲಿಕ್,
ಎಲ್ಲರೂ ಕೂಡ ಇದೇ ರೀತಿಯಾದಂಥ ಹಿಂದುತ್ವದ ವಾದವನ್ನು ಮಾಡ್ತಾ ಇದ್ರು, ಆದರೆ ಪಕ್ಷದಿಂದ ಹೊರಗಡೆ ಬಂದರು. ಈಗ ಎಲ್ಲೂ ಕೂಡ ಹೆಸರುಗಳು ಕಾಣಿಸ್ತಾ ಇಲ್ಲ. ಖಂಡಿತ ಆ ರೀತಿಯಾಗಿ ಖಂಡಿತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥವರ ಹೆಸರನ್ನು ನಾನೀಗ ಲೀಸ್ಟಲ್ಲಿ ಹೇಳಿರುವಂಥದ್ದು. ಅವರ ಕುರಿತಾಗಿ ಹೇಳೋದಾದರೆ ಸರ್, ಪಕ್ಷದಲ್ಲಿ ದುಡಿದವರು, ಪಕ್ಷಕ್ಕಾಗಿ ದುಡಿದವರು, ಖಂಡಿತ ನಮಗೆ ಅವರ ಮೇಲೆ ಅತ್ಯಂತ ಗೌರವ ಇದೆ. ಈ ಸಮಾಜಕ್ಕೋಸ್ಕರ ಅನೇಕ ಅನಿವಾರ್ಯ ಸಂದರ್ಭದಲ್ಲಿ ಸಮಾಜಕ್ಕೆ ಶಕ್ತಿಯನ್ನು ಕೊಟ್ಟಿರುವವರು ಅವರು 3 ಜನ ಇದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ಅವರು ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ಕೊಡ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಮುಂದಿದೆ. ಓಕೆ, ಈಗ ಕೆಲವೊಂದು ಹೆಸರಿನ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳೋದಾದರೆ, ನರೇಂದ್ರ ಮೋದಿಯವರು ವಿಶ್ವಗುರು ನಾಯಕ್ ಅವರು ವಿಶ್ವಕ್ಕೆ ಗುರುವಾಗಿದ್ದಾರೆ. ತಮಗೂ ಕೂಡ ಗುರು. ಖಂಡಿತ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಅವರು ಸಮಾಜಕ್ಕೆ ಒಬ್ಬ ಆದರ್ಶ ವ್ಯಕ್ತಿ. ನಳಿನ್ ಕುಮಾರ್ ಕಟೀಲ್ ಅವರು ಭಾರತೀಯ ಜನತಾ ಪಕ್ಷಕ್ಕೋಸ್ಕರ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರು ಹಿಂದೂ ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಮುರಳಿ ಕೃಷ್ಣ ಹಸಂತಡ್ಕ ಸಂಘಟನೆಯಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಸಾಮಾಜಿಕವಾಗಿ ಹೋರಾಟ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇವತ್ತು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಕೊನೆಯದಾಗಿ ಕೇಳೋದಾದರೆ ಸರ್, ಪುತ್ತಿಲ ಪರಿವಾರ ಇನ್ನು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ? ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡ್ತಾ ಹಿಂದೂ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡುತ್ತೆ. ಅಂದರೆ ಬಿ ಜೆ ಪಿಯಲ್ಲಿ ಏನಾದರೂ ಅರುಣ್ ಕುಮಾರ್ ಪುತ್ತಿಲ ಅವರು ಗುರುತಿಸಿಕೊಂಡ ನಂತರ ಮತ್ತೆ ಪುತ್ತಿಲ ಪರಿವಾರ ಅನ್ನುವಂಥದ್ದು ಕಾರ್ಯಕರ್ತರ ಅವರ ಪಾಲಾಗಿ ಬಿಡುತ್ತಾ ಅಂತ ಹೇಳಿ? ಖಂಡಿತ ಇಲ್ಲ, ಆ ರೀತಿಯ ಬೆಳವಣಿಗೆಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಧನ್ಯವಾದಗಳು ಸರ್ ನಮ್ಮ ಜೊತೆ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇದಾಗಿತ್ತು ಈ ವಾರದ ವಿಶೇಷ. ಮುಂದಿನ ವಾರದಲ್ಲಿ ಇನ್ನೋರ್ವ ಅತಿಥಿಯ ಜೊತೆ ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ನಾನು ಬರ್ತೀನಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ.